ನಮಸ್ಕಾರ. ಸಮಾಜಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾ ಇದ್ದಾರೆ ಕಡಂದಲೆ ಸುರೇಶ್ ಎಸ್ ಭಂಡಾರಿ ಅವರು. ನಾನು ಕಡಂದಲೆ ಸುರೇಶ್ ಎಸ್ ಭಂಡಾರಿ ಅವರನ್ನು ಈ ಒಂದು ಮಾತುಕತೆಗೆ ಅತ್ಯಂತ ಪ್ರೀತಿಯಿಂದ ಸಮಸ್ತ ತುಳುವರ, ಸಮಸ್ತ ಕರಾವಳಿ ಜನತೆಯ ಪರವಾಗಿ, ಸಮಸ್ತ ಕನ್ನಡಿಗರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ. ಸುರೇಶ್ ಭಂಡಾರಿ ಅವರೇ, ಕಡಂದಲೆ ಸುರೇಶ್ ಭಂಡಾರಿ ಅವರು, ಪ್ರೀತಿಯ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಎಲ್ಲರೂ ನೋಡುವ ವೀಕ್ಷಕ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಕಡಂದಲೆ ಸುರೇಶ್ ಭಂಡಾರಿ ಅವರು ಮುಂಬೈಯಲ್ಲಿ ಕನ್ನಡಿಗರ ಮತ್ತು ತುಳುವರ ರಾಯಭಾರಿಯಾಗಿ ಇವತ್ತಿನ ಏನು ಈ ಒಂದು ಕಾಲಮಾನದಲ್ಲಿ ಅಥವಾ ನಾವು ಕಳೆದ ಒಂದು 3-4 ದಶಕಗಳಿಂದ ನಾವು ನೋಡ್ತಾ ಹೋದರೆ ಕರಾವಳಿ ಭಾಗದಿಂದ ಮುಂಬೈಗೆ ಹೋಗುವಂಥ ಯಾವುದೇ ಕಲಾಕಾರರಿರ್ಬೋದು, ಸಾಂಸ್ಕೃತಿಕ ಸಂಘಟಕರಿರ್ಬೋದು, ತುಳು ಕನ್ನಡ ಕಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವ ಜನರು, ಅದು ಉದ್ಯೋಗ ಇರ್ಬೋದು ಅಥವಾ ವ್ಯವಹಾರ ಇರ್ಬೋದು, ಯಾವುದಕ್ಕೆ ಕೂಡ ಮುಂಬೈಗೆ ಹೋದರೆ ಅವರು ಕಡಂದಲೆ ಸುರೇಶ್ ಭಂಡಾರಿ ಅವರನ್ನು ಭೇಟಿ ಮಾಡ್ತಾರೆ. ಅವರಿಗೆ ಬೇಕಾದಂಥ ಎಲ್ಲ ನೆರವು ವ್ಯವಸ್ಥೆಗಳನ್ನು ಮಾಡಿಕೊಡ್ತಾರೆ. ಆ ರೀತಿಯ ಒಬ್ಬ ಸಮಾಜಮುಖಿ ವ್ಯಕ್ತಿ ಕಡಂದಲೆ ಸುರೇಶ್ ಎಸ್ ಭಂಡಾರಿಯವರು. ಭಂಡಾರಿಯವರು ಕಾರ್ಕಳದ ಒಂದು ಗ್ರಾಮೀಣ ಭಾಗದಿಂದ ಮುಂಬೈಗೆ ಹೋಗಿ ಇವತ್ತು ಮುಂಬೈಯಲ್ಲಿ ತುಳುವರಿಗೆ ಮತ್ತು ಕನ್ನಡಿಗರಿಗೆ ಒಬ್ಬ ಆಪತ್ ಬಾಂಧವನಾಗಿ ಇರುವಂಥವರು ಭಂಡಾರಿಯವರು. ನಾನು ಭಂಡಾರಿಯವರ ಬಗ್ಗೆ 2 ಮಾತುಗಳನ್ನು ನಿಮ್ಮ ಮುಂದೆ ಇಟ್ಟು ಆಮೇಲೆ ನಾನು ಭಂಡಾರಿಯವರ ಹತ್ರ ಮಾತಾಡ್ತೇನೆ. ಭಂಡಾರಿಯವರ ಜೀವನ ಕಥನವನ್ನು ನಾವಿವತ್ತು ಮಾತಾಡಲಿಕ್ಕಿದ್ದೇವೆ ಸರ್. ಜೊತೆಗೆ ಅವರು ಬೆಳೆದು ಬಂದ ಬಗ್ಗೆ, ಅವರ ಬದುಕಿನ ಒಂದು ಉದಾತ್ತವಾದಂಥ ಒಂದು ಆಶಯಗಳ ಬಗ್ಗೆ ನಾವು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಮಾತಾಡಲಿಕ್ಕೆ ಇದ್ದೇವೆ. ಸುರೇಶ್ ಎಸ್ ಭಂಡಾರಿಯವರು 1961 ಜನವರಿ 19ರಲ್ಲಿ ಅವರು ಕಾರ್ಕಳ ತಾಲೂಕಿನ ಭಜಗುಳಿಯಲ್ಲಿ ಬೋಮರ ಮನೆತನದ ಶ್ರೀ ಸಂಜೀವ ಭಂಡಾರಿ ಮತ್ತು ಕಡಂದಲೆ ರತ್ನ ಭಂಡಾರಿಯವರ ದಂಪತಿಗಳ ಸುಪುತ್ರನಾಗಿ ಜನಿಸ್ತಾರೆ. 1961 ಜನವರಿ 19ರಂದು ಕಾರ್ಕಳದ ಭಜಗುಳಿಯಲ್ಲಿ ಒಂದು ಸಾಮಾನ್ಯವಾದಂಥ ಒಂದು ಗ್ರಾಮೀಣ ಪ್ರದೇಶ. ಅಂಥ ಗ್ರಾಮೀಣ ಪ್ರದೇಶದಲ್ಲಿ, ಆ ಗ್ರಾಮೀಣ ಭಾಗದಲ್ಲಿ ಅವರು ಆಮೇಲೆ ಅವರ ಶಾಲೆ ವಿದ್ಯಾಭ್ಯಾಸ ಎಲ್ಲ ನಡೀತದೆ. ಕಾರ್ಕಳದ ಬೋರ್ಡ್ ಹೈಸ್ಕೂಲ್, ಆಮೇಲೆ ಕಾರ್ಕಳದಲ್ಲಿ ಅವರು ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಹೌದು. ಆನಂತರ 1981ರಲ್ಲಿ ಮುಂಬೈಗೆ ಮುಂಬೈಗೆ ಪಯಣದ ಬಳಿಕ ಭಂಡಾರಿಯವರು ಕಾರ್ಕಳದ ಹಳ್ಳಿಯಿಂದ ಬಂದಂಥ ಒಬ್ಬ ಹುಡುಗ ಮುಂಬೈಗೆ ತೆರಳಿದ ಬಳಿಕ ಒಬ್ಬ ಧೀಮಂತ ವ್ಯಕ್ತಿಯಾಗಿ ಇವತ್ತು ನಮ್ಮ ಮುಂದೆ ಇದ್ದಾರೆ. ಯಾರೂ ಕೂಡ ಸಾಮಾನ್ಯವಾಗಿ ಆಲೋಚನೆ ಮಾಡಲಿಕ್ಕೆ, ಊಹಿಸಲಿಕ್ಕೆ ಸಾಧ್ಯವಿಲ್ಲದಂಥ ಅವರ ಸಾಧನೆ. ಆ ಸಾಧನೆ ಹಿಂದೆ ಅಷ್ಟೇ ಪರಿಶ್ರಮ ಮತ್ತು ಬದ್ಧತೆ ಇದೆ. ನೀವು ಭಂಡಾರಿ ಸಮಾಜವನ್ನು ಕೇಳಿರ್ತೀರಿ. ಒಂದು ಕಾಲದಲ್ಲಿ ತುಂಬ ಕಷ್ಟ ಮತ್ತು ತುಂಬ ಬಹಳ ಕಷ್ಟದ ಅಂದರೆ ನಮಗೆ ಆ ಕಾಲದಲ್ಲಿ ಕೇವಲ ಹೇರ್ ಕಟ್ಟಿಂಗ್ ಮಾತ್ರ ಬರ್ತೇನೆ. ಅಷ್ಟು ಕಷ್ಟದಿಂದ ಇದ್ದಂಥ ಒಂದು ಸಮುದಾಯವನ್ನು ಇವತ್ತು ಸಂಘಟಿಸಿಕೊಂಡು ಭಂಡಾರಿ ಮಹಾಮಂಡಳ ಅಂತ ಮಾಡಿ ಇಡೀ ಜಗತ್ತಿನ ಎಲ್ಲ ಭಂಡಾರಿ ಸಮುದಾಯದ ಸಂಘ ಸಂಸ್ಥೆಗಳ ಒಕ್ಕೂಟವನ್ನು ಮಾಡಿ ಭಂಡಾರಿ ಮಹಾಮಂಡಲ ಅಂತ ಮಾಡಿ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ಕಡಂದಲೆ ಸುರೇಶ್ ಭಂಡಾರಿ ಅವರು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಡೀ ಒಂದು ಸಮುದಾಯವನ್ನು ಒಟ್ಟುಗೂಡಿಸುವ ನಿಟ್ಟಿನಲ್ಲಿ, ಆ ಮೂಲಕ ಸಮುದಾಯದ ಶ್ರೇಯೋಭಿವೃದ್ಧಿಗಾಗಿ ಭಂಡಾರಿ ಅವರು ಮಾಡ್ತಾ ಇರುವಂಥ ಕೆಲಸ ಕಾರ್ಯ ಅದು ಅಭೂತಪೂರ್ವವಾದದ್ದು. ಆಮೇಲೆ ಎಲ್ಲರಿಗೂ ಗೊತ್ತಿರುವಂಥದ್ದು ಬಾರ್ಕೂರಿನ ಕಚ್ಚೂರು ಶ್ರೀ ನಾಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾಗಿ, ಜೊತೆಗೆ ಅದರ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಉದ್ಯಮ ವ್ಯವಹಾರಕ್ಕೆ ಬರುವಾಗ SP ರಿಯಾಲಿಟಿ ಇದರ ಆಡಳಿತ ನಿರ್ದೇಶಕರಾಗಿ, ಆಮೇಲೆ ಮನಿಫೋಲ್ಡ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಮುಂಬೈ ಇದರ ಕಾರ್ಯ ಅಧ್ಯಕ್ಷರಾಗಿ, ಅನಗಾ ಇಂಟರ್ನ್ಯಾಷನಲ್ ಸಂಸ್ಥೆಯ ಮಾಲೀಕರಾಗಿ, ಜೊತೆಗೆ ಕಡಂದಲೆ ಸುರೇಶ್ ಭಂಡಾರಿ ಚಾರಿಟೇಬಲ್ ಫ್ಯಾಮಿಲಿ ಮತ್ತು ಟ್ರಸ್ಟ್ ನಡೆಸ್ತಾ ಇದ್ದಾರೆ. ಜೊತೆಗೆ ಸಾಯಿನಾಥ್ ಮಿತ್ರ ಮಂಡಲ್ ಕಪ್ಪೆರೋಡ್ ಮುಂಬೈ ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸಿನಿಮಾ ನಿರ್ಮಾಪಕರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೇಳ್ತಾ ಹೋದರೆ ತುಂಬ ಇದೆ ಅವರ ಬದುಕು, ಅವರ ಸಾಧನೆ. ಅವರನ್ನು ಅನೇಕ ಸಂಘ ಸಂಸ್ಥೆಗಳು ಅವರಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರಿಗೆ ಗೌರವಿಸುವುದು, ಜೊತೆಗೆ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳ ಮೂಲಕ ಅವರನ್ನು ಗೌರವಿಸಿದ್ದಾರೆ. ಇತ್ತೀಚೆಗೆ ಮುಂಬೈಯ ಮ್ಯಾಗ್ನಮ್ ಪಬ್ಲಿಷಿಂಗ್ ಸಂಸ್ಥೆಯಿಂದ ಸೊಸೈಟಿ ಐಕಾನ್ 2006 ಗೌರವಕ್ಕೆ ಕೂಡ ಅವರು ಪಾತ್ರರಾದವರು. ಜೊತೆಗೆ
ಮುಂಬೈಯಲ್ಲಿರುವಂಥ ಎಲ್ಲ ಕನ್ನಡಿಗರ ಮತ್ತು ತುಳುವರ ಸಂಘ ಸಂಸ್ಥೆಗಳು ಅವರನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ನೀಡಿ ಅವರನ್ನು ಪುರಸ್ಕಾರ ಮಾಡಿದ್ದಾರೆ. ನಾನು ಭಂಡಾರಿ ಸಮುದಾಯದ ಬಗ್ಗೆ ಹೇಳ್ತಾ ಹೋದಂತಾಗಿ ಅವರ ಕಚ್ಚೂರ ವಾಣಿ ಅಂತ ಒಂದು ಪತ್ರಿಕೆ ಸಮುದಾಯದ ಒಂದು ಮುಖವಾಣಿಯಾಗಿ ಅದು ಇವತ್ತು ಇಡೀ ಜಗದಗಲಕ್ಕೆ ಆ ಒಂದು ಪತ್ರಿಕೆಯನ್ನು ಏನು ಪಸರಿಸುವ ನಿಟ್ಟಿನಲ್ಲಿ ಕೂಡ ಭಂಡಾರಿಯವರ ಒಂದು ಕಾರ್ಯ, ಅವರ ಸಾಧನೆ ಮತ್ತು ಅವರ ಛಲ ಅದರ ಹಿಂದೆ ಇದೆ. 2009ರಲ್ಲಿ ಉಜಿರೆಯಲ್ಲಿ ನಡೆದಂಥ ವಿಶ್ವ ತುಳು ಸಮ್ಮೇಳನ, ಅಭೂತಪೂರ್ವವಾಗಿ ನಡೆದಂಥ ತುಳು ಸಮ್ಮೇಳನ, ಆ ಸಮ್ಮೇಳನದಲ್ಲಿ ಕೂಡ ಭಂಡಾರಿಯವರನ್ನು ಗೌರವಿಸಲಾಗಿತ್ತು. 2012ರಲ್ಲಿ ನಡೆದ ಅಡ್ಯಾರ್ನಲ್ಲಿ ನಡೆದಂಥ ವಿಶ್ವ ತುಳು ಸಮ್ಮೇಳನದಲ್ಲಿ ಕೂಡ ಭಂಡಾರಿಯವರನ್ನು ಗೌರವಿಸಲಾಗಿತ್ತು. ಆಮೇಲೆ ಭಂಡಾರಿ ಸೇವಾ ಸಮಿತಿ ಮುಂಬೈ ಇದರ ಸಾಧನರತ್ನ ಪ್ರಶಸ್ತಿ, ಆಳ್ವಾಸ್ ವಿಶ್ವ ನುಡಿಸುರಿಯಲ್ಲಿ ಕೂಡ ಭಂಡಾರಿಯವರಿಗೆ ಗೌರವಾರ್ಪಣೆ ಮಾಡಲಾಗಿತ್ತು. ಜಾರ್ಜ್ ಫರ್ನಾಂಡಿಸ್ ಸಾಧನ ಪುರಸ್ಕಾರ ಸೇರಿದಂತೆ ಅನೇಕ ಪುರಸ್ಕಾರ, ಬಿರುದುಗಳು ಮತ್ತು ಗೌರವ ಅವರನ್ನು ಹುಡುಕಿಕೊಂಡು ಬಂದಿದೆ, ಅರ್ಹವಾಗಿ ಹುಡುಕಿಕೊಂಡು ಬಂದಿದೆ. ಪತ್ನಿ ಶೋಭಾ ಜೊತೆಗೆ ಮಗ ಸುರೇಶ್, ಸೌರಭ್ ಸುರೇಶ್ ಭಂಡಾರಿ, ಮಗಳು ಅನಗ ಭಂಡಾರಿ, ಒಂದು ಪುಟ್ಟ ಸಂಸಾರ. ಇಡೀ ಕರಾವಳಿಯ ಎಲ್ಲ ಮಠ ಮಾನ್ಯಗಳು ಅತ್ಯಂತ ಪ್ರೀತಿಯಿಂದ ಸುರೇಶ್ ಭಂಡಾರಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಎಸ್, ನಾನು ವೀಕ್ಷಕರೇ ಸ್ವಲ್ಪ ಉದ್ದ ಕೂಡ ಆಗಿರಬಹುದು, ಯಾಕಂತ ಹೇಳಿದ್ರೆ ಅವರ ಬದುಕಿನ ಪಯಣವೇ ಅಂಥದ್ದು, ಸುದೀರ್ಘವಾದಂಥ ಪಯಣ. ನಾನು ಕೇವಲ ಒಂದು ಅಂಶವನ್ನು ಮಾತ್ರ ಇಲ್ಲಿ ಹೇಳಿರುವಂಥದ್ದು. ಭಂಡಾರಿಯವರ ಜೊತೆಗೆ ನಾನು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ಭಂಡಾರಿಯವರೇ, ನಾನು ಮತ್ತೆ ನೆನಪಿಸುವಂಥದ್ದು ನಿಮ್ಮ ಫ್ಲ್ಯಾಶ್ ಬ್ಯಾಕ್. ನೀವು ಏನು 1980ರ ಆಸುಪಾಸಲ್ಲಿ ಮುಂಬೈಗೆ ತೆರಳ್ತೀರಿ. ಒಂದು ವೇಳೆ ಕಾರ್ಕಳದ ಹಳ್ಳಿಯಿಂದ ನೀವು ಮುಂಬೈಗೆ ತೆರಳದೆ ಇದ್ದಿದ್ದರೆ ಏನಾಗಬಹುದಿತ್ತು? ಏನಾಗ್ತಾ ಇದ್ದಿದ್ರೆ ನನಗನಿಸ್ತದೆ ತಂದೆಯ ಕುಲವೃತ್ತಿಯನ್ನೇ ಮುಂದುವರಿಸಬೇಕಿತ್ತು. ತಂದೆ ನಂದು ಕ್ಷೌರಿಕ ವೃತ್ತಿ ಮಾಡ್ತಾ ಇದ್ರು, ಅದೇ ವೃತ್ತಿಯನ್ನು ಮುಂದೆ ನಡೆಸ್ತಾ ಹೋಗ್ಬೇಕಿತ್ತು. ಯಾಕಂದ್ರೆ ಒಂದು ಸಣ್ಣ ಸೆಲೂನ್ ಕೂಡ ಇತ್ತು ಬಜಗೋಳಿಯಲ್ಲಿ ನನ್ನ ತಂದೆಗೆ. ನನಗೆ ಅನಿಸ್ತದೆ ಅದು ಆಗದಿದ್ರೆ, ಮುಂಬೈಗೆ ಹೋಗದಿದ್ರೆ ಇಲ್ಲಿ ಅದೇ ಕೆಲಸವನ್ನು ನಾನು ಈಗ ಮಾಡ್ತಿರಬೇಕಿತ್ತು, ಹಾಗೆ ಅನಿಸ್ತದೆ ನನಗೆ ಕೂಡ. ತಂದೆಯಿಂದ ಬಂದಂತ ಕುಲ ಕಸುಬು ಖಂಡಿತ, ಅದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಅದು ನಾನು ಹುಟ್ಟಿದಂತ ಜಾತಿಯ ಕುಲ ಕಸುಬು, ಅದ್ರಲ್ಲಿ ನನಗೆ ಬಹಳ, ನಾನು ಭಂಡಾರಿ ಅಂತ ಎದೆ ತಟ್ಟಿ ಎಲ್ಲಿ ಕೂಡ ಹೇಳ್ತೇನೆ. ಗ್ರೇಟ್. ಒಂದು ಕಾಲದ ಅತ್ಯಂತ ಏನು ಕಷ್ಟದಲ್ಲಿದ್ದಂತ ಮತ್ತು ಬಡವರ್ಗದ ಸಮುದಾಯ ಭಂಡಾರಿ ಸಮುದಾಯ, ಬಡವರ್ಗದ್ದು ತುಂಬಾ, ನಮ್ದು ಸಮುದಾಯವೇ ತುಂಬಾ ಬಡವರ್ಗದ್ದು. ಆದ್ರೆ ಸಾಧಾರಣ ಅಲ್ಲಲ್ಲಿ ಬಹಳಷ್ಟು ದೊಡ್ಡ ಯಜಮಾನ, ಇದು ಜಮೀನತ್ವದವರು ಬಹಳ ಇದ್ರು. ಈಗ ಮಂಗಳೂರಿನಲ್ಲಿ ಕೂಡ ಕೊಡಿಯಾಲ್ ಬೈಲ್ನಲ್ಲಿ ಎಲ್ಲ ತುಂಬಾ ಭಂಡಾರಿ ಅವ್ರದ್ದು ಜಮೀನು ಉಂಟು, ಉಡುಪಿಯಲ್ಲಿ ಕೂಡ ಉಂಟು, ಜಮೀನು ಇದ್ದವರು ಕೂಡ ತುಂಬಾ ಇದ್ರು. ಆದ್ರೆ 90% ತುಂಬಾ ಬಡವರೇ ಇದ್ರು, ಕ್ಷೌರಿಕ ವೃತ್ತಿಯನ್ನೇ ಮಾಡಿಕೊಂಡು ಜೀವನ ಮಾಡುವಂತ ಪರಿಸ್ಥಿತಿ ಇತ್ತು. ಎಸ್ ಸುರೇಶ್ ಅಣ್ಣ, ಇದು ನೀವು ಹೇಳಿದ್ರಿ, ಒಂದು ವೇಳೆ ನಾನು ಕಾರ್ಕಳದ ಬಜಗೋಳಿಯಿಂದ ಮುಂಬೈಗೆ ತೆರಳದಿದ್ದರೆ ಬಜಗೋಳಿಯಲ್ಲೇ ನನ್ನ ಸಮುದಾಯದ ಕುಲ ಕಸುಬು, ತಂದೆ ಮಾಡ್ತಾ ಇದ್ದ ಕಸುಬನ್ನು ಮಾಡಿಕೊಂಡು ಬರಬಹುದಿತ್ತು ಏನೋ ಅಂತ. ಎಸ್, ಈಗ ಒಂದು ನೀವು ಮುಂಬೈಗೆ ತೆರಳಬೇಕು ಅಂತ ಉಂಟಾದ ಸನ್ನಿವೇಶ, ಪ್ರಸಂಗ ಅಥವಾ ಏನು ಪ್ರೇರಣೆ, ಯಾವ ಕಾರಣ? ನಾನು ಅಂತ ಹೇಳಿದ್ರೆ ತಂದೆ ಬಹಳ ಗೊತ್ತಲ್ಲ ನಿಮ್ಗೆ, ಯಾವ ಟೈಮ್ನಲ್ಲಿ ಕ್ಷೌರಿಕ ವೃತ್ತಿ ಮಾಡಿದ್ರೆ ಅದು ನಾವು ಒಂದು ಧೈರ್ಯದಲ್ಲಿ ಕೇಳುವಾಗಿರ್ಲಿಲ್ಲ. ಹಣ ಕೊಡಿ, ಏನಾದ್ರೂ ಕೊಡಿ ಅಂತ ಹೇಳುವಂತ ಸಮಯ. ಸಾಧಾರಣ ಒಂದು ನಾನು ಹೇಳುದೊಂದು ಇದು 75ರ 1975 ನಾನು ಇರುವಾಗ, ಆಗೆಲ್ಲ ಕ್ಷೌರಿಕ ವೃತ್ತಿಯನ್ನು ಮಾಡಿ ತಂದೆಯವರಿಗೆ ಕೊಡಿ ಅಂತೇಳಿ, ಇಷ್ಟು ಕೊಡಿ, 50 ಪೈಸೆ ಕೊಡಿ, 1 ರೂಪಾಯಿ ಕೊಡಿ ಅಂತ ಕೇಳುವ ಕಾಲ ಅಲ್ಲ ಅದು. ಏನು ಕೊಟ್ಟರೆ ಅದನ್ನು ತೆಗೆದುಕೊಳ್ಳುವಂಥ ಕಾಲ. ನಾನು 7ನೇ ತನಕ ಬಜಗೋಳಿಯಲ್ಲಿ ಹೋಗಿ 7th ಸ್ಟ್ಯಾಂಡರ್ಡ್, ಅಲ್ಲಿಂದ 12th ತನಕ ಕಾರ್ಕಳ ಬೋರ್ಡ್ ಹೈಸ್ಕೂಲಿಗೆ ಹೋದೆ. ಆಮೇಲೆ ನನಗೆ ಗೊತ್ತಾಯಿತು ಕಾಲೇಜಿಗೆ ಕಳಿಸ್ಲಿಕ್ಕೆ ತಂದೆಯ ವೃತ್ತಿಯಿಂದ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಾವು 4 ಮಕ್ಕಳು ಇದ್ದೆವು, ಅಕ್ಕ ಇದ್ಲು, ತಂಗ ಇದ್ದ, ತಮ್ಮ ಇದ್ದ. ಆದ್ರಿಂದ ನಮ್ಗೆ ಅದಕ್ಕೆ ಗೊತ್ತಾಯ್ತು. ಅದನ್ನ ತಂದೆಗೆ ಹೇಳಿದೆ, ನಾನು ಮುಂಬೈಗೆ ಕಳಿಸಿ ನನ್ನನ್ನು, ನಾನು ಅಲ್ಲಿ ಏನಾದ್ರೂ ಕೆಲಸ ಮಾಡಿಕೊಂಡು ವಿದ್ಯಾಭ್ಯಾಸ ಆದ್ರೆ ಮಾಡ್ತೀನಿ, ಏನಾದ್ರೂ ಕೆಲಸ ಮಾಡ್ಕೊಂಡು ಇರ್ತೇನೆ ಅಂತ ನೀವೇ ಹೇಳಿದ್ರಿ. ನಾನೇ ಹೇಳಿದ್ದೆ ತಂದೆ. ಗ್ರೇಟ್. ಒಬ್ಬ ವ್ಯಕ್ತಿ ಆತನ ಏನು ಕಣ್ಣೋಟ ನೋಡಿ ಯಾವ ರೀತಿ ಇರುತ್ತೆ, ನಾನು ತಂದೆಗೆ ಕಷ್ಟ ಇರಬಹುದು, ನಾನೇ ಹೋಗಿ ನನ್ನ ಬದುಕನ್ನು ಕಟ್ಟಿಕೊಳ್ತೇನೆ ಅಂತ ಖಂಡಿತವಾಗಿ ಕೂಡ ಯಶಸ್ವಿ ಆದ್ರು ಕೂಡ. ಎಸ್, ತಂದೆ ಒಪ್ಪಿದ್ರು. ಆಯ್ತು ಮಗ, ಇಲ್ಲಿ ಕೂಡ 4 ಮಕ್ಕಳಿಗೆ ಎಲ್ಲರಿಗೆ ನಿನ್ನ ಅಕ್ಕ ಇದ್ದಾಳೆ, ಅವಳಿಗೆ ಮದುವೆ ಮಾಡಬೇಕು, ಅದೆಲ್ಲ ಉಂಟು, ಹೋಗುದಾದ್ರೆ ಹೋಗು ಅಂತೇಳಿ. ನನಗೆ ನನ್ನ ಹತ್ರ ಒಂದು ಸೈಕಲ್ ಇತ್ತು ಆ ಟೈಮ್ನಲ್ಲಿ, ತಂದೆ ತೆಗೆದುಕೊಟ್ಟದ್ದು ಶಾಲೆ. ಆ ಸೈಕಲ್ ಅನ್ನು 200 ರೂಪಾಯಿಗೆ ಏನೋ ಮಾರಿ ಅದರಿಂದ ಟಿಕೆಟ್ ತೆಗೆದು ನಾನು ಮುಂಬೈಗೆ ಹೋದೆ. ಮುಂಬೈಗೆ ಹೋದಾಗ ಹೊಸ ಪರಿಸರ,
ಹೊಸ ಬದುಕು, ಹೊಸ ಜನರು, ಭಾರಿ ದೊಡ್ಡ ಸವಾಲು ಅಂತ ಆಗ್ಲಿಲ್ವಾ ಭಂಡಾರಿ ಅವರೇ? ಸವಾಲಾಯ್ತು. ನನಗೆ ಏನು ಸ್ವಲ್ಪ ಒಳ್ಳೇದಾಯ್ತು ಅಂದ್ರೆ, ನಂದು ಮಾವ ಮುಂಬೈಯ ಗಿರ್ಗಾವ್ನಲ್ಲಿ ಒಂದು ಸೆಲೂನ್ ಹಾಕೊಂಡು ಇದ್ರು. ಅವರ ಮನೆಗೆ ಹೋದೆ. ಅಲ್ಲಿಂದ ನನ್ನ ಅಂದ್ರೆ ಅಣ್ಣ ಅಂದ್ರೆ ಕಾಶ ಅಣ್ಣ ಅಲ್ಲ, ತಂದೆಯ ಅಣ್ಣನ ಮಗ, ದೊಡ್ಡಪ್ಪನ ಮಗ, ಕಸಿನ್ ಬ್ರದರ್ ಅಲ್ಲಿ ಒಂದು ಕ್ಯಾಂಟೀನ್ ಇತ್ತು ಅವರಿಗೆ. ಮುಂಬೈಯ ವಿಲ್ಲೆಪಾರ್ಲದಲ್ಲಿ ಡಾಕ್ಟರ್ ಕೂಪರ್ ಹಾಸ್ಪಿಟಲ್ ಒಂದು ಕ್ಯಾಂಟೀನ್ ಇತ್ತು. ನನಗೆ ಅದು ಬಹಳ ಒಳ್ಳೇದಾಯ್ತು. ನಾನು ಸೀದಾ ಹೋದವನು ಮಾವನ ಮನೆಯಿಂದ ಸೀದಾ ಕೂಪರ್ ಹಾಸ್ಪಿಟಲ್ ಕ್ಯಾಂಟೀನ್ಗೆ ಹೋದದ್ದು. ನಾನು 1.5 ವರ್ಷ ಕ್ಯಾಂಟೀನ್ ನಲ್ಲಿ ದುಡಿದೆ. 1.5 ವರ್ಷ ದುಡಿದ ಮೇಲೆ ನನಗೆ ಸ್ವಲ್ಪ ಪರಿಚಯ ಆಯ್ತು ಬೊಂಬೈದು. ಹುಡುಗ ನೋಡಿ ಸ್ವಲ್ಪ ಬಿಸಿ ನತ್ರು ಹುಡುಗಾಗಿ ನಾನು ಹೇಳಿದೆ, ಕ್ಯಾಂಟೀನ್ ನಲ್ಲಿ ಏನು ವ್ಯಾಪಾರ ಇದು ದುಡ್ದು ಸ್ವಲ್ಪ ಹೊರ ಜಗತ್ತಿಗೆ ಹೋಗುವ ಅಂತೇಳಿ ನಾನು ಅಲ್ಲಿಂದ ಹೊರಟೆ. ಅಲ್ಲಿಂದ ಹೊರಟವನು ಒಂದು ಹೋಟ್ಲಿಗೆ ಹೋಗಿ ಕೆಲಸಕ್ಕೆ ಸೇರಿದೆ, ವೇಟರ್ ಕೆಲಸಕ್ಕೆ. ಅಲ್ಲಿ ಏನಾಯ್ತು ಅಂತ ಹೇಳಿ ಸ್ವಲ್ಪ ಟಿಪ್ಸ್ ಕೂಡ ಸಿಗ್ಲಿಕ್ಕೆ ಶುರುವಾಯ್ತು. ಮತ್ತೆ ಒಳ್ಳೆ ಒಳ್ಳೆ ಆಫೀಸ್ನ ಎಲ್ಲ ಜನರು ಬರ್ಲಿಕ್ಕೆ, ಗುರ್ತಾಗ್ಲಿಕ್ಕೆ, ಒಬ್ಬರಿಂದ ಬಂದು ಪರಿಚಯ ಆಗ್ಲಿಕ್ಕೆ. ನನಗೊಬ್ರು ಮರಾಠಿ ಅವರು ಎಷ್ಟಿ ಕುರ್ಲಾದಲ್ಲಿ ಎಷ್ಟಿ ಡಿಪೋ ಇತ್ತು, ಅದ್ರ ಮ್ಯಾನೇಜರ್ ಅವ್ರು ಯಾವಾಗಲೂ ನಮ್ಮ ಹೋಟ್ಲಿಗೆ ಒಂದು ಚಾ ಕುಡಿಲಿಕ್ಕೆ ಬರ್ತಿದ್ರು. ನನಗೆ ಅವರದ್ದು ಸ್ವಲ್ಪ ಗುರ್ತಾಯ್ತು. ಅವರಿಗೆ ಕೂಡ ನಂದು ಒಂದು ಏನೋ ಹಿಡಿಯಿತು ಅವರಿಗೆ. ಅದು ನೋಡಿ ಎಲ್ಲ ಪರಮಾತ್ಮನ ವಿಧಿ ಅದು. ಅವ್ರು ಹೇಳಿದ್ರು, ನೀನು ಇದು ವೇಟರ್ ಹೌದು, ಎಲ್ಲಿ ಒಂದು ಎಷ್ಟು ಡಿಪೋದು ಒಂದು ಸಣ್ಣ ಕ್ಯಾಂಟೀನ್ ಉಂಟು, ಅದಕ್ಕೇನು ಕೊಡ್ಬೇಕಾಗಿಲ್ಲ, ಸಣ್ಣ ಕ್ಯಾಂಟೀನ್ ಅಂದ್ರೆ ನಿನ್ಗೆ ಒಂದು ದಿವಸಕ್ಕೆ 500-1,000 ರೂಪಾಯಿ ವ್ಯಾಪಾರ ಬರ್ಬೋದು. ಚಾ ಮಾಡಿ ಕೊಡೋದು, ಏನಾದ್ರು ತಿನ್ನುವ, ಅದು ನಡೆಸ್ತೀಯಾ, ಅದು ಮಾಡ್ತೀಯಾ, ನಾನು ನಿಂಗೆ ಮಾಡಿದ್ ಕೊಡ್ತೇನೆ. ಹಾಗೆ ನನಗೆ ಅವರು ಆಯ್ತು ಅಂತ ಹೇಳಿದೆ. ಹಾಗೆ ನನಗೆ ಅವರು ಎಸ್ ಟಿ ಡಿಪೋದ ಒಂದು ಕ್ಯಾಂಟೀನ್ ಕೊಟ್ಟರು. ನಿಮ್ಮ ಬದುಕಿನ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅದು. ಎಸ್, ಈ ನೋಡಿ ನಮ್ಮ ಜೊತೆಗೆ ಎಸ್ ಶಿವರಾಮ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಎಸ್, ಕಡಂದಲೆ ಸುರೇಶ್ ಭಂಡಾರಿ ಅವರು ನಮ್ಮ ಜೊತೆಗಿದ್ದಾರೆ. ಏನ್ ಹೇಳಲಿಕ್ಕೆ ಬಯಸ್ತೀರಿ ಶಿವರಾಮಣ್ಣ? ಪ್ರತಿಭಾವಂತ ವ್ಯಕ್ತಿ. ಅಂದ್ರೆ ಅವ್ರು ಭಂಡಾರಿ ಅವರಿಗೆ ತುಂಬಾ ಅದು ಹೇಳದಷ್ಟು ಸಹಾಯ ಮಾಡಿದ್ದಾರೆ. ಅವರು ಭಂಡಾರಿ ಮಹಾಮಂಡಲವನ್ನು ಕಟ್ಟಿ ಅದರ ಅಧ್ಯಕ್ಷತೆ ವಹಿಸಿ ಮತ್ತೆ ಸಚಿವ ನಾಗೇಶ್ವರ ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ. ಅವರು ಕೊಡುಗೈ ದಾನಿಯಾಗಿದ್ದಾರೆ. ದೇವರು ಇವರನ್ನು ಹೀಗೇನೆ ಹರಿಸಲಿ. ಇನ್ನು ಎಲ್ಲರಿಗೂ ಅಂದ್ರೆ ಓನ್ಲಿ ಭಂಡಾರಿ ಅಲ್ಲ, ಬಾಕಿ ಎಲ್ಲರಿಗೂ ಸಹ ಇವರು ತುಂಬಾ ಕೊಡುಗೈ ದಾನಿಯಾಗಿದ್ದಾರೆ. ತುಂಬಾ ಇವರಿಗೆ ದೇವರು ತುಂಬಾ ಒಳ್ಳೇದು ಮಾಡಲಿ ಅಂತೇಳಿ ನಾನು ಬೇಡಿಕೊಳ್ತೇನೆ. ಎಸ್ 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 ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ಶಿವರಾಮ್ ಅವರ ಆಶಯ ಖಂಡಿತ. ಯಾಕಂತ ಹೇಳಿದ್ರೆ ಎಲ್ಲ ಸಮುದಾಯದವರಿಗೆ ಕೂಡ ಸಮುದಾಯದವರ ನಡುವೆ ಒಬ್ಬ ಕೊಡುಗೈ ದಾನಿಯಾಗಿ ಸುರೇಶ್ ಭಂಡಾರಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಸ್, ಭಂಡಾರಿ ಅವರು ನೀವು ಹೇಳಿದಾಗೆ ನಿಮ್ಮ ಬದುಕಿನ ಒಂದು ಟರ್ನಿಂಗ್ ಪಾಯಿಂಟ್. ಅದು ಟರ್ನಿಂಗ್ ಪಾಯಿಂಟ್. ಅವರು ಬಹಳ ನನಗೆ ಅಂದ್ರೆ ಅವರು ಕರೆದು ಕೊಟ್ಟದ್ದು ನನಗೆ ಕ್ಯಾಂಟೀನ್. ನನ್ನೊಂದು ಆ ಹೋಟ್ಲ್ನಲ್ಲಿ ಕೆಲಸ ಮಾಡುವಂತ ನನ್ನನ್ನು ನೋಡಿ ಕರಣೆ, ನೀನು ಒಳ್ಳೆ ಹುಡುಗ, ನೀನು ಬಾ, ನಿನಗೆ ನಾನು ಮಾಡಿಕೊಡಿದೆ ಅಂದ್ರೆ ಮರಾಠಿಯಲ್ಲಿ, ತುಮ್ ಆ ಜಾओ, तुम्हारे लिए मैं कैंटीन देता हूँ, ज्यादा धंधा नहीं होता है, 500-1000 रुपए. 1983 ನಾನು 1.5-2 ವರ್ಷ ಅಲ್ಲಿ ಹೋಟ್ಲಲ್ಲಿ ಎಲ್ಲ ಕೆಲಸ ಮಾಡಿ 83ಗೆ ನಂಗೆ ಕರೆದು ಕೊಟ್ಟರು ಅವರು. ಅಲ್ಲಿ ಕರೆದು ಕೊಟ್ರಿಂದ ಅಲ್ಲಿ ಹಾಲಿನ ಒಂದು ನಮಗೆ ಪರಿಚಯ ಆಯ್ತು. ಅಲ್ಲೆಲ್ಲ ಮೊದಲು ಹೇಳಿದ್ರೆ ಈಗ ಹೇಳ್ಬೇಕೇನೋ ಗೊತ್ತಾಗುದಿಲ್ಲ. ಮೊದ್ಲೆಲ್ಲ ಉಂಟಲ್ಲ ಹಾಲು, ಕಾಂದ, ಬಟಾಟ, ನೀರುಳ್ಳಿ ಮತ್ತೆ ಪೊಟಾಟ ಇವ್ರದೇ ಹಣದಲ್ಲಿ ವ್ಯಾಪಾರ ಮಾಡುದು ಎಲ್ರು ಕೂಡ. ರೋಲಿಂಗ್ ಅದು. ಹಾಲಿನ ಒಂದು ತಿಂಗಳಿಗೆ ಒಂದ್ಸಲ ಕೊಡ್ಲಿಕ್ಕೆ ಎಲ್ಲ ರೋಲಿಂಗ್. ಈಗ ನಾನು ಹೇಳಿದ್ರೆ ತಪ್ಪಾದಿತೆ ಏನೋ ಗೊತ್ತಿಲ್ಲ, ಆದ್ರೆ ನಾನು ಇದ್ದ ವಾಸ್ತವವನ್ನು ಹೇಳುದು. ಈಗ ಎಷ್ಟೆಷ್ಟೋ ದೊಡ್ಡ ಮಂದಿ ನಮ್ಮ ಸೆಟ್ನವ್ರು ಆಗಿದ್ರು ಕುಡೂರಿನವರು, ಆಗ ಅದೇ ಹಾಲು, ಕಾಂದ, ಬಟಾಟ, ಮೊಟ್ಟೆ ಅದೆಲ್ಲ ರೋಲಿಂಗ್. ಅಂದ್ರೆ 15 ದಿವಸ ತಿಂಗಳಿಗೆ ಒಂದ್ಸಲ ಅವರಿಗೆ ಕೊಡುದು ನಾವು. ನಮ್ಗೆ ದಿವಸ ಆಗ್ಲೂ ಹಣ ಬರ್ತಿತ್ತು. ಅದರಿಂದ ನಮ್ಗೆ ಎಂತ ಆಯ್ತು, ನಮ್ಮ ಊರಿನವರಿಗೆ ಮುಂದೆ ಹೋಗ್ಲಿಕ್ಕೆ ಬಹಳ ಧೈರ್ಯ ಬಂತು. ಹಾಗೆ ನನ್ಗೆ ಕೂಡ ಹಾಲಿನ ಒಂದು ಗುರ್ತಾಯ್ತು, ಇದು ಗುರ್ತಾಯ್ತು. ಅವನು ಆಮೇಲೆ ನನ್ಗೆ ಇದು ಮುಂಬೈ ಸೆಂಟ್ರಲ್ ನಾರ್ ಹಾಸ್ಪಿಟಲ್ ಕ್ಯಾಂಟೀನ್ ತೆಗೆದುಕೊಟ್ರು. ಅಲ್ಲಿ ಹೋದು ನಾರ್ ಹಾಸ್ಪಿಟಲ್ ಕ್ಯಾಂಟೀನ್ ಮಾಡಿದೆ. ಇಲ್ಲಿ 1000 ರೂಪಾಯಿ ವ್ಯಾಪಾರ ಆದ್ರೆ ಅಲ್ಲಿ 10,000 ರೂಪಾಯಿ ವ್ಯಾಪಾರ ದಿವಸಕ್ಕೆ. ಹಾಗೆ ಮುಂದೆ ಹೋಗುತ್ತಾ ಮತ್ತೆ ನಾನು ಒಂದು ಇದು ಬೈಕಲದಲ್ಲಿ ಡೈಮಂಡ್ ಕ್ವೀನ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ 1996ಗೆ ಆರಂಭಿಸಿದೆ. ಅಲ್ಲಿಂದ ದೇವರ ದಯದಲ್ಲಿ ಆ ನಾಗೇಶ್ವರ ಮತ್ತೆ ನಾವು ನಮ್ಮ ತುಳುನಾಡಿನ ದೈವ ದೇವರು ಅದು ನಮ್ಮನ್ನು ಕೈ ಬಿಡ್ಲಿಲ್ಲ.
ಸೊ ನಿಮಗೆ ನಿಮ್ಮ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ ಮುಂಬೈ ಹೊರನಾಡು ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿತ್ತು. ಆ ಕಾರಣದಿಂದಾಗಿ ನಿಮಗೊಂದು ನಾವಂತ ಹೇಳ್ತೇವೆ ಒಂದು ಒಳ್ಳೆಯ ಎಕ್ಸ್ಪೋಜರ್ ಕೂಡ ಸಮಾಜದಲ್ಲಿ, ಸಮುದಾಯದಲ್ಲಿ ಮತ್ತು ವ್ಯವಹಾರದಲ್ಲಿ ಕೂಡ. ಇದು ಸುರೇಶ್ ಭಂಡಾರಿ ಅವರೇ, ನೀವು ವ್ಯವಹಾರದಲ್ಲಿ ಮುಂದೆ ಹೋಗ್ತಾ ಹೋಗ್ತಾ, ಅಂದರೆ ಮುಂಬೈ ದೊಡ್ಡ ಮಹಾನಗರ, ನೀವು ಹೇಳಿದ್ರಿ ರೊಟೇಷನ್ಗೆ ದುಡ್ಡು ಬರ್ತಾ ಇತ್ತು ಅಂತ. ಆದರೆ ನೀವು ಮತ್ತೆ ವ್ಯವಹಾರದಲ್ಲಿ ಮುಂದಕ್ಕೆ ಬರುವಾಗ ಸವಾಲುಗಳು, ನೀವು ಎದುರಿಸ್ತಾ ಇದ್ದಂಥ ಸವಾಲುಗಳು, ಯಾಕಂದ್ರೆ ಒಂದು ಮಹಾನಗರದ ನಡುವೆ ಯಾವ ರೀತಿ ಇತ್ತು ನಿಮ್ಮ ಉದ್ಯಮದ ರಂಗಕ್ಕೆ ಬರುವಾಗ? ಹೌದು, ನಾವು ಅಲ್ಲಿ ಮಹಾನಗರದಲ್ಲಿ ಈಗೆಲ್ಲ ಕಡಿಮೆ ಆಗಿದೆ, ಸ್ವಲ್ಪ ಅಲ್ಲಿ ಬಹಳ ಆ ಏರಿಯಾದ ಹುಡುಗರು, ಮಾರಾಟಿ ಹುಡುಗರು ಹೆಚ್ಚಾಗಿ, ದಾದಾಗಿರಿ ಸ್ವಲ್ಪ ಇತ್ತು ಆ ಏರಿಯಾದವರೇ, ಸುಮ್ನೆ ಬಂದು ತಿಂದುಕೊಂಡು ಹೋಗುದು, ಬಿಲ್ಲು ಕೊಡುದಿಲ್ಲ, ಹಾಗೆಲ್ಲ ಸ್ವಲ್ಪ ದತ್ತಿಂಗ್ ಎಲ್ಲ ಇತ್ತು. ಗ್ಯಾಂಗ್ ವಾರ್ ಎಲ್ಲ ನಮ್ಗೆ ಸಿಕ್ತು, ಅಂದ್ರೆ ಸಣ್ಣ ವ್ಯಾಪಾರಿಗಳು ನಮ್ಗೆ ಹತ್ತಿರ ಬರ್ತಿಲ್ಲ. ಆದ್ರೆ ಅಲ್ಲಿಯ ಪುಂಡು ಕೋರರು ಅವರೆಲ್ಲ ಬರ್ತಿದ್ರು, ನಾವಿಲ್ಲಿ ಅವರು ಇದು ಕೊಡ್ಬೇಕು, ಅದು ಕುಡಿದಾದ್ಮೇಲೆ ನಾವು ಹಣ ಕೊಡುದಿಲ್ಲ, ಹಾಗೆಲ್ಲ ಸ್ವಲ್ಪ ಸ್ವಲ್ಪ ಇತ್ತು. ಅದಕ್ಕಾಗಿ ನಾವು ಕೂಡ ಅದಕ್ಕೆ ತಯಾರಿದ್ದೆವು. ನಾವು ಕೂಡ ದಿವಸದಲ್ಲಿ ಹೆಂಗ್ ನೋಡಿ ನಾವು ಕೂಡ ಅದಕ್ಕೆಲ್ಲ ತಯಾರಿದ್ದೆವು. ಒಳ್ಳೆ ಇದಾಯ್ತು. ಸೊ ಒಟ್ಟು ಸವಾಲಿನಲ್ಲಿ ನೀವು ಬೆಳೆದು ಬಂದಿರಿ ಮತ್ತು ಬೆಳೆದು ನಿಂತಿರಿ. ನನಗೆ ಒಂದೇ ಆಸೆ ಇದ್ದದ್ದು, ಮತ್ತೆ ನನ್ನ ಕನಸಿನ ಆಸೆ ಅದು ಈಗ ಕೂಡ. ನಾವು ತುಳುನಾಡಿನವರು, ತುಳು ಭಾಷೆ ನಮ್ಮ ತಾಯಿ ಭಾಷೆ, ನಾವು ನಮ್ಮ ಹುಟ್ಟಿದಂತ ಊರಿಗೆ ಏನನ್ನಾದ್ರೂ ಮಾಡ್ಬೇಕು. ಅದು ನಮ್ದು ಬಹಳಷ್ಟು ನನಗೆ ಇತ್ತು. ಹುಟ್ಟಿದಂತ ಊರಿಗೆ, ಆ ತುಳುನಾಡಿಗೆ ಏನನ್ನಾದ್ರೂ ನಾವು ಮಾಡ್ಬೇಕು. ಇದು ನನ್ನ ಮೊದಲಿಂದ ದೊಡ್ಡ ಅಲ್ಲಿ. ನೋಡ ಏನೆಲ್ಲ ಆಯ್ತು ಅಂತ ನೋಡ. ನಾವು ಬರ್ತೇನೆ. ನಮ್ಮ ಜೊತೆಗೆ ಮುಣ್ಕೂರು ಸುರೇಂದ್ರ ಶಾಲಿಯಾನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸುರೇಂದ್ರಣ್ಣ. ಸುರೇಂದ್ರಣ್ಣ, ಇದು ಭಂಡಾರಿಯವರ ಬದುಕು, ಅವರ ಒಂದು ಪಯಣ, ಅವರ ಸಾಧನೆ, ಅವರ ಸೇವೆ, ಇದರ ಬಗ್ಗೆ ನೀವು ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅವರದ್ದು ಸಾಧನೆ ಮತ್ತು ಬೇಕಾಗ್ತದೆ. ಅದು ಅವರ ವ್ಯಕ್ತಿತ್ವವೇ ಒಂದು ವಿಶೇಷ ವ್ಯಕ್ತಿತ್ವ. ಕೊಡುಗೈದಾನೆ ತನ್ನ ವಿವಿಧ ಚಟುವಟಿಕೆಗಳಿಂದ ಮುಂಬೈ ಮತ್ತು ಹುಟ್ಟೂರಿನಲ್ಲಿ ತನ್ನನ್ನು ಗುರುತಿಸಿಕೊಳ್ತಾನೆ. ಅದು ಯಕ್ಷಗಾನ ಇರಲಿ, ನಾಟಕ ಇರಲಿ, ಧಾರ್ಮಿಕ ಕ್ಷೇತ್ರ ಇರಲಿ, ಯಾವುದೇ ಕ್ಷೇತ್ರ ಇರಲಿ, ಯಾವುದೇ ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಅವರು ಸಹಾಯ ಸಹಕಾರವನ್ನು ಮಾಡ್ತಾ ಇದ್ರು, ಈಗಲೂ ಮಾಡ್ತಾ ಇದ್ದಾರೆ. ಅವರ ಸೇವೆ ಅದು ಯಾವ ರೀತಿ ಹೇಳುವಂತೆ ನಿಮಗೆ ಅದು ಅರ್ಥ ಆಗ್ತದೆ. ಮತ್ತೆ ಅದು ಅವರು ಹುಟ್ಟೂರಿನಲ್ಲಿಯೂ ಕೂಡ ಇಲ್ಲಿ ಎಷ್ಟು ಸಹಾಯ ಸಹಕಾರವನ್ನು ಮಾಡ್ತಾರೋ ಅದಕ್ಕಿಂತಲೂ ಹೆಚ್ಚು ಹುಟ್ಟೂರಿನಲ್ಲಿ ಅವರು ಬಹಳಷ್ಟು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ನಾವು ಅಭಿನಂದನಾ ಸಮಾರಂಭ ಏರ್ಪಡಿಸಿದ ಅಂತ ಒಂದು 2 ವರ್ಷದ ಮೊದಲೇ ಒಂದು ಅಂದಾಜು ಮಾಡಿದ್ದೆವು. ಆದ್ರೆ ಕೊರೋನಾ ಮಹಾಮಾರಿಯಿಂದ ಮಾಡ್ಲಿಕ್ಕೆ ಅಸಾಧ್ಯವಾಯಿತು. ಹಾಗಾಗಿ ಈಗ ಜೂನ್ 12ಕ್ಕೆ ಆ ಕಾರ್ಯಕ್ರಮವನ್ನು ನಾವು ಮುಂಬೈಗೆ ಬಂಡರ ಭವನದಲ್ಲಿ ಇಟ್ಟುಕೊಂಡಿದ್ದೇವೆ. ಒಳ್ಳೆ ವಿಚಾರ. ಆಮೇಲೆ ಕರ್ನಾಟಕ ಸರ್ಕಾರದ ಗಮನಕ್ಕೆ ಕೂಡ ನೀವು ತರಬೇಕು. ಸುರೇಶ್ ಭಂಡಾರಿ ಅವರ ಸೇವೆ ಸಾಧನೆಯನ್ನು ಗುರುತಿಸಬೇಕು ಅಂತ ನಿಮ್ಮಂತ ಪ್ರೇರಕರು. ಮಾನವ ಧರ್ಮವೇ ಶ್ರೇಷ್ಠವಾದ ಧರ್ಮ ಅಂತ ಅವರು ತಿಳ್ಕೊಂಡಿದ್ದಾರೆ. ಯಾರು ಬಂದ್ರು ಸದಾ ನಗು ಮೊಗದಿಂದಲೇ ಅವರು ಸಹಾಯ ಸಹಕಾರಗಳನ್ನ ಮಾಡ್ತಿರುವಂತದ್ದು ಬಹಳ ವಿಶೇಷ. ಓಕೆ ಸುರೇಂದ್ರ ಅವರೇ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಬಗ್ಗೆ ಮಾತನಾಡುವಾಗ ನೀವು ಕಲೆ ಮತ್ತು ಯಕ್ಷಗಾನ ಇದಕ್ಕೆಲ್ಲ ಪ್ರೋತ್ಸಾಹ ಬೆಂಬಲ ಕೊಡುವುದನ್ನೆಲ್ಲ ಹೇಳಿದರು. ನೀವು ಉದ್ಯಮದಲ್ಲಿ ಒಂದು ಯಶಸ್ಸನ್ನು ಕಂಡುಕೊಂಡು ಹೋದಾಗ ಮತ್ತೆ ನಿಮ್ಮ ಉದ್ಯಮ ವ್ಯವಹಾರವನ್ನು ವಿಸ್ತರಣೆ ಮಾಡುವ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಆಯಿತು? ಅದು ಅಂದರೆ ನಾನು ಹೋಟ್ಲು ಸ್ಟಾರ್ಟ್ ಮಾಡಿದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್. ಒಳ್ಳೆ ವ್ಯಾಪಾರ ಬರ್ತಿತ್ತು ಮುಂಬೈಯಲ್ಲಿ, ಒಳ್ಳೆ ವ್ಯಾಪಾರನೇ ಬರ್ತದೆ ಯಾರಿಗೂ ಕೂಡ. ಮುಂಬೈ ಅಂದರೆ ಅದು ದೇವಿಯ ನೆಲೆ, ಮಹಾಲಕ್ಷ್ಮಿ ನೆಲೆ, ಅಲ್ಲಿ ಸೋತವರಿಲ್ಲ. ನಾನು ಒಂದು ಮಾತಂತ ಹೇಳ್ತೇನೆ, ಮುಂಬೈಯಲ್ಲಿ ಸೋತ್ರೆ ಪ್ರಪಂಚದಲ್ಲಿ ಎಲ್ಲಿ ಕೂಡ ಅವನಿಗೆ ಆಗ್ಲಿಕ್ಕಿಲ್ಲ. ಅದು ಖಂಡಿತ. ಮುಂಬೈಯಲ್ಲಿ ಒಂದಂತ ಸವಾಲಿನಲ್ಲಿ ನಿಮಗೆ ಅದು ಬದುಕನ್ನು ಕಲಿಸಿಕೊಡ್ತದೆ. ಅಲ್ಲಿ ನೀವು 10 ರೂಪಾಯಲ್ಲಿ ಕೂಡ ದಿವಸ ತೆಗಿಬಹುದು, ದಿನ ಕಳಿಬಹುದು. 10 ಲಕ್ಷ ರೂಪಾಯಲ್ಲಿ ಕೂಡ ದಿನ ಕಳಿಬಹುದು. ಒಡೆದ ಮೊಟ್ಟೆಗಳಿದ ಆಮ್ಲೆಟ್ ನಮ್ಗೆ 5 ರೂಪಾಯಲ್ಲಿ ಸಿಗ್ತದೆ. ಒಂದು ಮೊಟ್ಟೆಗೆ 5 ರೂಪಾಯಿ ಉಂಟು. ಆದ್ರೆ ಒಡೆದ ಮೊಟ್ಟೆದ ಆಮ್ಲೆಟ್ ನಮ್ಗೆ 5 ರೂಪಾಯಿ. ಅಂದ್ರೆ ಆ ಮೊಟ್ಟೆ ಎಲ್ಲ ಡ್ಯಾಮೇಜ್ ಆಗ್ತಿಲ್ಲ, ಅದನ್ನೇ ತಗೊಂಡು ಮಾರುವವರು ಇದ್ದಾರೆ.
ಸತ್ತ ಕೋಳಿಯನ್ನು ಈಗ ಗಾಡಿಯಲ್ಲಿ ಟ್ರಾನ್ಸ್ಪೋರ್ಟ್ ಮಾಡುವಾಗ ಕೋಳಿ ಸಾಯ್ತದೆ ನೋಡಿ, ಆ ಸತ್ತ ಕೋಳಿಯನ್ನೇ ಪರ್ಚೇಸ್ ಮಾಡಿ ಅದರ ಅಡಿಗೆ ಮಾಡಿ ಪಾಪದವರಿಗೆ ಆ ಕೋಳಿ ಊಟ ಕೂಡ ಅದಕ್ಕೆ ಬಹಳ ಕಡಿಮೆಗೆ ಸಿಗುವಂತದ್ದು. ಹಾಗೆ ಆ ರೀತಿ ಅದು ಆ ರೀತಿ ಮುಂಬೈಯ ಬದುಕು ಅಂತ ಹೇಳಿದ್ರೆ ಮುಂಬೈಯ ಮಹಾನಗರಿ ಮಹಾನಗರಿ ಯಾರನ್ನು ಕೂಡ ಬಿಟ್ಟು ಕೊಡುವುದಿಲ್ಲ, ಯಾರು ಕೂಡ ಉಪವಾಸ ಬೀಳುವುದೇ ಇಲ್ಲ ಅಲ್ಲಿ. ಹಾಗೆ ನಾನು ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಿ ಒಂದು 6-7 ವರ್ಷದ ಮೇಲೆ ಒಂದು ಫೈನಾನ್ಸ್ ಉದ್ಯಮ ಮಾಡಿದೆ. ನಿಜವಾಗಿ ಹೇಳುದಾದ್ರೆ ಭಂಡಾರಿ ಸಮಾಜ ಸೇವಾ ಸಮಿತಿ ಅಂತ ಉಂಟು ನಮ್ದು ಮುಂಬೈಯಲ್ಲಿ. ನಾನು ಅದಕ್ಕೋಸ್ಕರ ಒಂದು ಸೊಸೈಟಿಯನ್ನು ಗವರ್ಮೆಂಟ್ ನಿಂದ ಪಡೆದು ಸಮಾಜಕ್ಕೆ ಹೇಳಿದೆ, ಇದನ್ನು ಒಂದು ಸೊಸೈಟಿ ನಡೆಸುವ ನಮ್ಮ ಸಮಾಜಕ್ಕೆ ಅಂತ ಹೇಳಿ ನಾನು ಮಾಡಿದೆ. ಸಮಾಜ ಏನೋ ಅದು ದೇವರ ಇಷ್ಟ, ಸಮಾಜ ಹೇಳಿದ್ರು ಇಲ್ಲ ನಮ್ಗೆ ಬೇಡ, ನಾವೆಲ್ಲ ಮಾಡುದಿಲ್ಲ ಅಂತ ಹೇಳಿದ್ರು. ಶಾಕಾಲ ಅಷ್ಟು ಅವರಿಗೆ ಗೊತ್ತಾಗ್ಲಿಲ್ಲ, ಅದು ಇಂಪ್ರೂವ್ ಮಾಡಿ ಆದ್ರಿಂದ ಮಾಡಿ ಆಯ್ತು. ನಾನು ಲೈಸೆನ್ಸ್ ತೆಗೆದಾಗಿದೆ, ನಾನೇ ಮಾಡಿದೆ. ಮ್ಯಾನಿಫೋಲ್ಡ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಂತ ಹೇಳಿ ನಾನೇ ಒಂದು ಆಫೀಸ್ ಮಾಡಿ ನಾನೇ ಅದನ್ನು ಸ್ಟಾರ್ಟ್ ಮಾಡಿದೆ. ಈಗ ದೇವರದಿಂದ 2005ರಲ್ಲಿ ಸ್ಟಾರ್ಟ್ ಆಗಿದೆ. ಈಗ ಸಾಧಾರಣ ಒಂದು 20 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತಾ ಇದೆ. ಭಾರಿ ದೊಡ್ಡ ಒಂದು ಯಶಸ್ಸು, ಅನೇಕ ಮಂದಿಗೆ ಒಂದು ಉದ್ಯೋಗವನ್ನು ಉದ್ಯೋಗ ಕೊಟ್ಟ ಅಲ್ಲ. ಈಗ ನೀವು ನಾನು ಈಗ ಮುಖಸ್ತುತಿ ಮಾಡುದಲ್ಲ, ನಾನು ಹೇಳುದಲ್ಲ, ನೀವು ಯಾವುದೇ ಒಂದು ಬೊಂಬೈಯವರ ಹತ್ರ ಕೇಳಿದ್ರೆ ಮನಿ ಫೋಲ್ಡಿಗೆ ಹೋದ್ರೆ ಒಂದು 10-20 ಲಕ್ಷ ನಾನು ಹೀಗೆ ಕೊಡ್ತೀನಿ. ಹೀಗೆ ಅಂದ್ರೆ ಅವೊಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ 2 ಚೆಕ್. ವ್ಯಾಪಾರ ಮಾಡುದಾದ್ರೆ ಒಳ್ಳೇದಾಗು, ನೀನು ವ್ಯಾಪಾರ ಆಗ್ಬೇಕಂದ್ರೆ ನಾನು ಕೊಟ್ಟದ್ದು, ನಾನೊಂದು ದೊಡ್ಡ ಮಾತು ಅದು ಆ ತಾಯಿಗೆ ಸಲ್ಲಬೇಕು. ಖಂಡಿತವಾಗಿ 100ರಲ್ಲಿ 90 ಮಂದಿ ಒಳ್ಳೇದಾಗಿದ್ದಾರೆ. ಗ್ರೇಟ್ ಗ್ರೇಟ್ ಗ್ರೇಟ್. ನಿಮ್ಮ ಒಳ್ಳೆಯ ಮನಸ್ಸು ಅದು. ಒಳ್ಳೆಯ ಮನಸ್ಸು, ಮತ್ತೊಂದು ಸದಾಶಯ, ಮತ್ತೊಂದು ಆಶೀರ್ವಾದ ನೀವು ಅವರಿಗೆ ಕೊಡುವಾಗ ಎಲ್ಲ ರೀತಿಯಲ್ಲಿ ಕೂಡ ಯಶಸ್ಸು ಆಗು. ನೀನು ಮನಸಾರೆ ಕೊಡುದು, ಮನಸಾರೆ. ಅದು ಒಳಗೆ ಬರ್ತಾ ಇನ್ನು ಅವನು ಕೊಡ್ತಾನೆ ಇಲ್ವಾ ಅಂತ ಹೇಳಿ ಯೋಚಿಸಿ ಕೊಡುದಲ್ಲ, ಅವನಿದ್ರಿಂದ ಒಳ್ಳೇದಾಗ್ಬೇಕು. ಅದು ನನ್ನ ಮುಖ್ಯ ಧ್ಯೇಯ. ಅವನ ಫ್ಯಾಮಿಲಿ ಅಂದ್ರೆ ಒಬ್ಬ ಒಳ್ಳೇದಾಗೋದ್ರಿಂದ ಇಡೀ ಕುಟುಂಬ ಒಳ್ಳೇದಾಗ್ತದೆ. ಖಂಡಿತ 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 ಖಂಡಿತ. ಒಬ್ಬ ವ್ಯಕ್ತಿಗೆ ನಾವೊಂದು ಏನು ಸಣ್ಣ ಒಂದು ಪ್ರೇರಣೆ ಕೊಟ್ಟರೆ ಆತನ ಇಡೀ ಒಂದು ಕುಟುಂಬ ಎದ್ದು ನಿಲ್ಲಲಿಕ್ಕೆ ಸಾಧ್ಯ ಆಗತ್ತೆ. ಎಸ್, ನೀವು ವ್ಯವಹಾರದಲ್ಲಿ ಆಮೇಲೆ ಮುಂದಕ್ಕೆ ನಾನು ಫೈನಾನ್ಸ್ ಮಾಡಿದ್ಮೇಲೆ SB ರಿಯಾಲಿಟಿ ಅಂತೇಳಿ ಒಂದು ಇದು ಬಿಲ್ಡಿಂಗ್ ಕಟ್ಟುವಂತ ಒಂದು ಸಂಸ್ಥೆಯನ್ನು ಮಾಡಿದ್ದೇನೆ. ಈಗಷ್ಟು 1-2-3 ಜಾಗ ಮಾಡಿ ಇಟ್ಟಿದ್ದೇನೆ ಅಷ್ಟೇ, ಬಿಲ್ಡಿಂಗ್ ಮಾಡಲಿಲ್ಲ ಇಷ್ಟರ ತನಕ. ಅದು ಮಾಡ್ಲಿಕ್ಕೆ ಉಂಟು. ಮತ್ತೆ ಅನಗ ಇಂಟರ್ನ್ಯಾಷನಲ್ ಅಂತೇಳಿ ಒಂದು ಸಂಸ್ಥೆ ಮಾಡಿದ್ದೇನೆ. ಅದರಲ್ಲಿ ನಿಮ್ದು ಕ್ಯಾಟ್ರಿಂಗ್ ಬಿಸ್ನೆಸ್ ಇದ್ದ ಅಥವಾ ನಮ್ದು ಎಕ್ಸ್ಪೋರ್ಟ್ ಇಂಪೋರ್ಟ್ ಅದೆಲ್ಲ ಮಾಡ್ತಾ ಇದ್ದೇನೆ ಸಣ್ಣದಾಗಿ. ಹಾಗೆ ಒಟ್ಟು ಸಣ್ಣದಾದ್ರೂ ಕೂಡ ತುಂಬಾ ದೊಡ್ಡ ಜನರಿಗೆ ಉದ್ಯೋಗ ಕೊಡ್ತಾ ಇದ್ದೀರಿ. ಅವರ ಬದುಕು ಕಟ್ಟಿಕೊಳ್ಳಿಕ್ಕೆ ಕೂಡ ಸಹಾಯ ಮಾಡ್ತಾ ಇದ್ದೀರಿ. ನಾನು ಅಲ್ಲಿಂದ ಮುಂದೆ ಕಪ್ಪಡಿಗೆ ಹೋದೆ. ಶಾಂತಾಜ್ ಪಾಟೀಲ್ ಅವರು ಸಂತಾಜಿ ಪಾಟೀಲ್. ನಮಸ್ಕಾರ ಸಂತಾಜಿ. ನಮಸ್ಕಾರ ಸರ್. ಇರ್ನ ದೋಸ್ತುಲು ನಮ್ಮ ಒಟ್ಟಿಗಲ್ಲೇರಿನಿ. ಹಲೋ, ನಮಸ್ಕಾರ ಬಂಡೀರ್. ನಮಸ್ಕಾರ. ಇಂದು ಸುರೇಶ್ ಭಂಡಾರ್ಲೆನ ವಿಷಯ ಅರ್ನ ಪ್ರೀತಿ, ಅರ್ನ ಸಾಧನೆ, ಅರ್ನ ಸೇವೆ ಇಂದ ಬಗ್ಗೆ ದಾದ ಬನ್ಪರ್ ಸರ್. ಅನ್ನ ಬಗ್ಗೆ ಏತ ಪಾತೆರೋಡ ಅದು ಕಮ್ಮಿನೇ. ಸಾಧಾರಣ ಪಂಡ ತುಳುನಾಡದ ಧರ್ಮವೀರ ಪಂಡ ಅವಿಜ್ಜಿ ಧರ್ಮವೀರ ಬಕ್ಕ ದಾನ ಧರ್ಮ ನಮ್ಮ ತುಳುನಾಡ ಸಂಸ್ಕೃತಿ ಪೂಜಾ ಪಾಠ ಬಕ್ಕ ಬಿಸ್ನೆಸ್ ಮ್ಯಾನ್ ಆಯ್ತು. ಯಾಂಗ್ ಮ್ಯಾನೇಜರ್ ಮೇನ್ ಮ್ಯಾನೇಜರ್. ಅರೆ ಮರಾಠಿದಾರ್ ಏತ್ಲಾಗಿ ತುಳು ಬಾತಿರೋ ತುಳು ಮರಾಠಿದಾರ್ ಮಹಾರಾಷ್ಟ್ರ ಅನ್ನ ಹುಟ್ಟು ಒಂದು 20 ವರ್ಷ ಆಗ ನಮಕ್ ಧನಿಕುಲ್ ಬರ್ತಾ ಇದ್ಯಾವು. ಅಪ್ಪಮ್ಮೆ ನಗದ ಲೆಕ್ಕ ಮಗನಾಗ ಲೆಕ್ಕ ತಿಂತಾರೆ ನಮಗ ಬಾರಿ ಬಣ್ಣ ಪಾಪದಾಗಲ್ಲ ಧರ್ಮವೀರೆ ಅತ್ತೆ ಇರು ಸುಮಾರು 25 ವರ್ಷದಿಂದ ಚರ್ನ ಒಟ್ಟಿಗೆ ಒಲ್ಲಾರು. 27 ವರ್ಷ. ಓಹೋ ಬಂಡಾರ್ಲು ಇಂಚ ದಾನೆ ಪನ್ಪನ ಸಂಪೂರ್ಣ ಇತಿಹಾಸ ಚರಿತ್ರೆ ಇರೇ ಗೊತ್ತುಂಡು. ಚರಿತ್ರೆ ಪೂರ ಗೊತ್ತುಂಡು. ನಮ್ಮ ತುಳು ಇಂಕ್ಲು ತುಳುನಾಡು ರಂಜಿ ಪಾತೆರಂಡು ದೇವರಂಚಿತ್ತನ ನರಮನಿ ಇಂದು ತುಳುವೇರು ಇಂಕ್ಲು ತುಳುನಾಡು ಪಾತೆರ್ನಾಗ ಎಡ್ಡೆ ಸಾಧನೆ ಸೇವೆ ಮಂತನ ಪನ್ಪ ದೇವೇರ್ನಂಚಿತ್ತನ ನರಮನಿ ಇಂದು ಅತ್ತೆ ಅಪ್ಪ ಇರೋ ಪ್ರಕಾರ
ನಮ್ಮ ಕಡಂದಲೆ ಸುರೇಶ್ ಭಂಡಾರೆಲ್ಲ ಮ್ಯಾನ್ ಲೈಕ್ ಜನ ಒಂಜಿ ದೇವೇರ್ನ ಚಿತ್ರ ನರಮನಿಂದ ಕಲಿಯುಗದ ಕರ್ಣೆ ಪನ್ನೋಡು. ಓಕೆ, ಕಲಿಯುಗದ ಕರ್ಣೆ ಉಪಾಧಿ ಅವು ಮಹಾಭಾರತ ವಾಯುಗಾಡ ಅಂತ ಗೊತ್ತು. ಕಲಿಯುಗದ ಕರ್ಣ ಪಂಡ ದಲಾವಿದ್ದಿ. ಎಸ್ 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 ಓಕೆ ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಒಂಜಿ ಆರ್ಲಂಜಿ ಪಾತ್ರ ಪಂಡೇರು ಧನಿ ಅತ್ತು ನಂಜಿ ಸ್ನೇಹಿತೆ ಇಂದು ಬಹುಶಃ ಆ ರೀತಿ ಒಂಜಿ ಪ್ರೀತಿ ಮೋಕೆನ್ ಏನಾಡೈತೆ ಸಾಧಾರಣ ಉಂಡತೆ ಒಂಜಿ 7 ಜನ ಪರ್ಮನೆಂಟ್ ಉಳ್ಳೇರು ಕೆಲ್ಸಗೂ ಐಟ್ ಒಂಜಿ 45 ಜನ ಪೂರ 25 ವರ್ಷ ಆಯ್ನಕುಲಿ ಪೂರ ಜನ ಅಕಲ್ ಪೂರ ಏನಾನ ಏರ್ಲ ದನಿಂದ ಲೆಪ್ಪುಜೇರು ಅಣ್ಣೆಂದೆ ಲೆಪ್ಪುನ್ ಮಾತೆಲ್ಲ ನಾನು ಅಣ್ಣೆಂದೆ ಲೆಪ್ಪು ಅಂದ ಮಾತೆ ಮೆಗ್ಗೆನಕಲ್ ಮತ್ತೆ ಬಹುಶಃ ಅಂಚಿತನ ಒಂಜಿ ಪ್ರೀತಿ ಅವರಿಗೆ ತಿಕ್ಕೊಡುದಾಂಡಲ್ಲ ಬಾರಿ ಮಲ್ಲ ಒಂಜಿ ಪುಣ್ಯ ಮಂತದ ಪೋಡ ಖಂಡಿತ 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 ಬಕ್ಕ ಆಯ್ತ ಒಟ್ಟಿಗೆನೆ ಉಡಾಲುಡು ಬಾರಿ ಮಲ್ಲ ಒಂಜಿ ಒಂಜಿ ಮಲ್ಲ ಒಂಜಿ ವಿಶಾಲವಾಯಿನ ಮನೋಧರ್ಮ ಪೊಡ್ಗೆ ವಿಶಾಲ ಹೃದಯ ವಿಶಾಲ್ಯಾತಿ ನಮ್ಮ ಪನ್ಪಾತೆ ಬಹುಶಃ ಇರೇಗ ಮಾತ ಒದಗದು ಬೈದಿಡು ಇರೇಗ ಅಂಚೆ ಮಾತ ಅತಿಥಿ ಆರ್ಥಿಕ ಬೊಕ್ಕ ದುಡ್ಡು ಒಂದು ಮಾತ ಈರ್ನ ಪರಿಶ್ರಮ ಬತ್ತಂಡು ಈ ರೀತಿದ ಗುಣ ಧರ್ಮ ಮನಸ್ಸು ಮಾತ ಎಂಚ ಬತ್ತಂಡು ಈರ್ನ ಪ್ರೇರಣೆ ಪಪ್ಪನ ಅಮ್ಮನ ಗುರುಕುಲ ಹಿರಿಯರ ಬಂಧು ಪಪ್ಪ ಅಮ್ಮನ ಮಸ್ತ್ ಪ್ರೇರಣೆ ಉಂಡು ದೇವನ ಎಂಕೆಂಚಿನ ಗೊತ್ತಿನಿ ಯಾರು ಮಸ್ತ್ ಬಡಪತ್ತುತ್ತೀನಿ ಈ ಚೌತಿ ಅತ್ ಒಂಜಿ ಪರ್ಬ ಬತ್ತಂಡ ಇಲ್ಲ ಬರಿತ ಕೊಂಕಣೇರ್ನ ಎಲ್ಲಾಡೆ ಎಂಚಿನ ಆಪುಂಡು ಅಕುಲು ಏಪಲೆತ್ತು ಒಣಸ್ಪಾಡು ಎಂದು ಕಾತು ಕುಲ್ದಿನ ನಮ್ಮ ಎಲ್ಲಿಪ್ಪುನಗ ನಿಜವಾದ ನಮ್ಮದಾಲ ಆತ ಬಂಗ ಎತ್ತಂಡ ಆ ಕಾಲಡ್ ತುಳುನಾಡು ಮಾತೆರೆಗಳ ಅಂಚಿದ ಬಂಗ ಎತ್ತಂಡು ನಮ್ಮ ಆಟಿ ತಿಂಗೊಳ್ದ ಮತ್ತ ಕಷ್ಟ ನಿತ್ಯ ಪನ್ಪತುಲೆ ಇರಿಯಕ್ಕಲ್ ಮತ್ತ ಏತ್ ಭಂಗ ಇತ್ತಂಡ ಪಗ ಅಂತ ದೇವನಗ ಎನ್ನ ಮಮ್ಮಿನ ಅಮ್ಮನ ಇರಡು ಎಂಕ್ಲಿಗೆ ಇತ್ತಲ್ಲಿ 40 ಎಕರೆ ಜಾಗ ಉಂಡು ಕಡಂದಲೆ ಅವು ಏನ ಅಮ್ಮನ ತಮ್ಮಲೆ ತೂಂದಿತ್ತೀರು ಅಣ್ಣ ಯಾರು ಮಾತಾರೆ ಕೊರಂತೀರಿ ಎಂಕ್ಲೆಗ್ಲ ವರ್ಷಕ್ಕೆ 2 ಮುಡಿ ಯಾರಿ ಕೊರಂತೀರಿ ಇಲ್ಲಡೆ ಬಜಿಗೊಳ್ಳಿ ಎಂಕುಲ್ ಸೆಲು ನೋಡಿತ್ತೀನಿ ಅವೇ ಬಜಿಗೊಳ್ಳಿ ಬಂಗ ತುಲೆ ಚೌತಿ ಇತ್ತಿಂದ ಎಂಗ್ಲ ಬರೀಟೋರಿ ನಮ್ಮ ಶೇಣೇರ ಬಂದಿತ್ತಾರೆ ಕೊಂಕಣೇರ ಆ ಚೌತಿದೇನೆ ಅಕ್ಲೆಗೆ ಆರ್ನ ಶೇಣೇನ ಬುಡೇದಿ ನಾನು ಚೋಕ್ರ ಅಂದೆಲ್ಲ ಎತ್ತು ಅಂತೀನಿ ಆತ ಅನೋನೆ ಅಕ್ಲಿಲ್ಲದೊಲೆ ಓಡಾಡ ಪ್ರಭು ಅಂತ ಇಡೀ ಇಲ್ಲದೊಲೆ ಪೋ ಅಂತ ನಾವು ಅಂಡ ಚೌತಿದೇನೆ ಅಕ್ಲ ಗುಂಡ ಬಾಯಿಸ ನಮ್ಮ ತೂ ಪನ್ನ ಅವೇ ನಂಗೆ ಚೌತಿ ಅದಾಗ ಆ ಬಂಗೋನು ಯಾನ್ ತೂಯಿನ ಹಿಡ್ದ ಹತ್ರ ಬೊಂಬಾಯಿ ಹೋದು ಯಾನೊಂದು ಎಡ್ಡೆ ಬಗ್ಗೆ ಹೆಂಗೆ ಒಂಜಿ ಕನಸಿತ್ತು ಆ ಬಂಗದ ಅಕ್ಲೆ ನಮ್ಮ ಮಿತ್ತಿದೆರ್ಪೋಡು ಅಕ್ಲೆದಾದಣ್ಣ ನಮ್ಮ ಕೊರೋಡು ಅವೇನು ನಮ್ಮ ಬೊಕ್ಕರಿನ ಬಂಗ ನಮ್ಮ ತೂತಿನಕುಲು ನಮ್ಮ ಅರ್ಧ ಚಡ್ಡಿ ಪಾಡೊಂದು ಬರೀದ್ನ ಪಾಕಿಸ್ತಾನ ಚಡ್ಡಿ ಪಾಡೊಂದು ಇತ್ತಿನಕುಲು ಅಣ್ಣ ಬೊಕ್ಕರಿಯ ಕುಂಟುದಾನ ಮಲ್ಪೋಡು ನಮ್ಮ ಎಡ್ಡೆ ಮಲ್ಪೋಡು ಖಂಡಿತ ದೇವರ ಕೊರತೆ ಇರೋದು ಅವತ್ತಂದ್ರೆ ಎನ್ನ ಒಂಜೆ ಎಂಗಲ ಕುಟುಂಬ ಇಲ್ಲ ಎಂಗಲ ಕುಟುಂಬ ಎಲ್ಲ ಒಟ್ಟು ಕೂಡು ಕುಟುಂಬ ಇತ್ತೆಲ್ಲ ಇತ್ತೆಲ್ಲ ಎನ್ನ ಮೆಗ್ದಿ ಪಲಿ ಮೆಗ್ಗೆ ಅರವದೆ ತಮ್ಮಲೆ ಪೂರ ಎಂಗ್ಲು ಒಂಜೇ ಇಲ್ಲ ಅಡುಪುನು ಪೂರ ಕುಟುಂಬ ಕುಟುಂಬ ಒರಿಪೊಂದು ಬೈತಾರೆ ಅಂತ ಬಾರಿ ಮಲ್ಲ ಇಕ್ಕೊಂಜಿ ಏನು ದಾದ ಒಂದು ಪೇರು ಬಾರಿ ಮಲ್ಲ ಮನಸ್ಸು ಬೋಡು ದಯಬಂಡ ಇತ್ತು ನಮ್ಮ ಮಾತ ಮನಸ್ಸು ಮಾತ ಇಲ್ಲಿ ಆತನೆ ನಮ್ಮ ಫ್ಯಾಮಿಲಿ ಇಲ್ಲಿ ಆತನ ಮೈಕ್ರೋ ಫ್ಯಾಮಿಲಿ ನಮ್ಮ ಮತ್ತೆ ಅವರೇ ಬಲ್ಲಿ ನಿಜವಾದವರೇ ಇಲ್ಲ ಬರೀತೆ ಆಯಂ ಪೂರ ನಮ್ಮ ಒಂಜಿ ಕುಟುಂಬದ ಕಲಿತಿನ ಖಂಡಿತ ಸುಖ ಶಾಂತಿ ಒಂಜಿ ನೆಮ್ಮದಿ ಖಂಡಿತ ಅದು ತುಳುನಾಡದ ಆ ನೆಮ್ಮದಿ ಉಂಡು ನಲ್ಲ ಉಂಡು ಅವೇ ನಮ್ಮ ನಾಂಡಲ್ ನನಲಾತು ಬುಳೆಪಾಡಿಸುವ ಅವೇನು ಕೊನೆ ಮಲ್ಪಾರೆ ಬಿಟ್ರೆ ಬಲ್ಲಿ ನಮ್ಮ ಬಂಡರ್ಲ ಈ ಪಾತಿರ್ನಾಗ ಆ ಚೌತಿದ ವಿಷಯ ಪನ್ನಾಗ ಅಲ್ಪ ಒಂಜಿ ನಮ್ಮ ಜಾತಿ ಬೇತೆ ಬೇತೆ ಇತ್ತಲ್ಲ ನಮ್ಮ ಊರುಡು ಅಕ್ಕಳೊಂಜಿ ಬಾಂಧವ್ಯ ಇತ್ತು ಅತ್ತೆ ದೊಡ್ಡ ಬಾಂಧವ್ಯ ಇತ್ತು ಲೆಪ್ಪುನ ಉಪ್ಪನ್ನಾಗಿಲೆತ್ತು ಕೊರ್ಪುನ ಪೂರ ಭಾರಿ ನಮ್ಮ ಊರುಡು ಇತ್ತು ಆ ಸಾಗೋಳಿ ಆಯ್ ಕೂಡ್ಲೆ ನಮ್ಮ ಪಾಪದಕ್ಕಲ್ಲಿ ಎತ್ತದು ಬಾರ ಇತ್ತು ಮಲ್ಲ ಬೆನ್ನಿದಕ್ಕಲ್ಲಿ ಎಂಕ್ ಬನ್ನ ಮಸ್ತ್ ಪಾಪದಕ್ಕಲಿ ತೂತು ಗೊತ್ತುಂಡು ಎಂಕ್ ಮಸ್ತ್ ಪೆಲಕಾಯಿ ಆನಾಗ ಎಡ್ಡೆ ಪೆಲಕಾಯಿ ಇತ್ತಿನಕುಲು ಲೆತ್ತದು 4 ಪೆಲಕಾಯಿ ಕೊಡ್ಪನ ಆ ಟೈಮುಡು ನಮ್ಮ ಮರಿಯಲೋಡು ಆ ಗುಜ್ಜೆ ಬೈಪ ತಿನ್ನಗೆಲ್ ತಿನ್ನಲ್ಲ ಉಂಟು ಅವ್ ನೆನಪು ಹೆಂಗ್ ಪೂರ ಇತ್ತೆಲ್ಲ ಉಂಟು ಅವ್ ನೆನಪು ಇತ್ತಿನ ಹತ್ರ ಎನ್ನ ಮನಸ್ಸಿನ ಚಾತನ್ ಅವ್ ನೆನಪು ಬೋಡು ನಮ್ಮ ಏಪಲ್ ಉಂಡತಿ ಏತ್ ಮಿತ್ತು ಪೋಂಡಲ್ಲ ನಮ್ಮ ಒಲ್ತು ಮಿತ್ತು ಬೈದ ಪಣಪಿನ ಪಿರತು ಉಪ್ಪುನ ಒಂಜಿ ಬುದ್ಧಿ ಎರೆಗುಂಡ ಖಂಡಿತ ಎಡ್ಡೆ ಹ್ಯಾಪಿ ಎಸ್ ಇರ್ನ ಪಪ್ಪ ಅಮ್ಮ ಮತ ಇರಗೆ ಎಲ್ಲಿ ಒಪ್ಪನಗ ವಾ ರೀತಿದ ಒಂಜಿ ಬೋಧನೆ ಮಾರ್ಗದರ್ಶನ ಮಂತೊಂತೇರು ಎಂಚ ಮಗ ತುಂಬ ಎಂಚ ಪೋಡು ಎಂಕ ಪಪ್ಪನ ಒಂಜಿ ಮಾರ್ಗದರ್ಶನ ಇತ್ತುಂಡು ಆರ್ಲಂಚೆನೆ ಪ್ರತಿ ಒಂಜಿ ಪನ್ನ ಸತ್ಯ ನಿಷ್ಠುರವಾದಿ ಪನ್ನಗ ಒಂದಮ್ಮ ಸತ್ಯ ಅವು ಏತ್ ಮಲ್ಲ ಆಗಿಲ್ಲ ತಂಟು ಅಂತೀರು ಪನ್ನಗ
ತಪ್ಪಿತ್ತು ಇಜ್ಜಿ ಓಕೆನ ಪಪ್ಪ ಬಾರಿ ಬಜೆ ಒಳ್ಳಿಡು ಸಂಜೀವ ಭಂಡಾರಿ ಬಂಡ ಬಾರಿ ಮರ್ಯಾದೆ ಇತ್ತಿಂಡರೆ ಅಂದ್ ಬಾರಿ ಎಡ್ಡೆ ಆ ಸಂಜೀವೇನ ಅಂದ್ ಪಂಪಿನ ಒಂಜಿ ಮರ್ಯಾದೆ ಇತ್ತಿಂಡ ಎಡ್ಡೆ ಬೊಕ್ಕ ಅಂಚೆ ಪಪ್ಪ ಬೊಕ್ಕ ಅಮ್ಮಲ ಅಂಚೆನೆ ಮಗ ಏರ್ನಲ ಬಂಜಿ ಹಾಕಿ ತಿನ್ರೆ ಬಲ್ಲಿ ಅವು ಒಂಜಿ ಕಲ್ಪಾದ ಕೊಡ್ತೀರಿ ಬೊಕ್ಕ ಮಗ ಒಂಜಿ ಕರಾಟ ನಿಕುಲು ಎಂಚೆತ್ತೆ ಮೆಗ್ಗೆ ಬಲೆ ಪೂರ ಒಟ್ಟು ಉಣೊಂದುಲ್ಲರ ಮದ್ಮೆ ಆಯ್ಬೊಕ್ಕಲ್ಲ ಮಲ್ಲೆ ಆಯ್ಬೊಕ್ಕಲ್ಲ ನಿಕುಲು ಮಾತ್ರ ಒಟ್ಟಿಗೆ ಇಪ್ಪೋಡು ನಮ್ಮ ಮಾತು ಒಟ್ಟು ಪಂಪಿನ ಕಲ್ಪಾದ ಕೊಡ್ತೀವಿ ಓ ಅಪ್ಪನ ಆಶೀರ್ವಾದ ಅಂದ ಆಶೀರ್ವಾದದ ಅದರನ್ನೇ ನಿಖಿಲ ಕುಟುಂಬದ ನೆಲೆಟ್ಟೆ ಎಸ್ ಇತೆಂಕ್ಲೊಟ್ಟಿಗೆ ಅಶೋಕ್ ಪಕ್ಕಳ ನೇರ ಸಂಪರ್ಕ ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ ಸರ್. ಎಸ್ ಸುರೇಶ್ ಭಂಡಾರ್ಲೇ ಪಾತಿರ್ಲೆ ನಮಸ್ಕಾರ ಆಶಾಗಣ್ಣ. ನಮಸ್ತೆ ಅಣ್ಣ ನಮಸ್ತೆ. ಬಾರಿ ಸಂತೋಷ ಅಂಡೆ ಸುರೇಶ್ ಅಣ್ಣ ಎಂಕಲ್ನ ಸುರೇಶ್ ಅಣ್ಣೆ ಪಂದಾಗ ಮುಂಬೈದೊಂಜಿ ಶುಭ್ರ ಮುತ್ತು ಅತ್ತೆ ಆನ ನಡೆಟ್ಟು ನುಡಿಟ್ಟು ದೇವರ ದಯಟ್ಟು ಓಲ್ಲ ಒಂಜಿ ಎಲ್ಲಿಯ ಕಲೆಲ ಶ್ವೇತ ನಡಿಗೆ ಅತ್ತೆ ಒಟ್ಟು ಅನ್ನ ವ್ಯಕ್ತಿತ್ವಕ್ಕೂ ಯಾರು ನೀವು ಉಪದೊಂದು ಬಂದ್ಕೊಂಡ ಅನನ್ಯ ಅನುಪಮ ಅಸಾಧಾರಣ ವ್ಯಕ್ತಿತ್ವ. ಅನನ್ಯ ಸಾಮಾಜಿಕ ಬದುಕುಡು ಆರು ಮಕ್ಕಳ ಸಾಧನೆಗಳು ಏಪಲ ಒಂಜಿ ಸುವರ್ಣ ಮೈಲುಗಲ್ಲು ನಾವು ಕಚೂರದ ದೇವಸ್ಥಾನದ ಪ್ರಾರಂಭ ಆದ ಆದ ಸಮಾಜದ ಜನಕಲ್ನ ಮಿತ್ ಯಾರಿಗಿತರ ಭಾವನೆಗಳು ಒಂಜಿ ಒಟ್ಟು ಬೊಂಬೈದ ತುಳು ಕನ್ನಡಿಗರ ಮಿತ್ ಅರೆಗೂ ಪ್ರಚನ ಪ್ರೀತಿ ವಿಶ್ವಾಸಗಳು ಆದ ವ್ಯವಹಾರಗಳು ಪ್ರಚನ ಅರೆಗೊಂಜಿ ಪ್ರೌಢಿಮೆ ಮಾತ್ರ ಸುರೇಶ್ ಭಂಡಾರಿ ಕಡಂದಳೆ ಇದು ಎತ್ತ ಸಾವಿರ ಸಾಧ್ಯ ಇತ್ತೆ ಬೊಂಬಾಡಿ ಎಂಬುದು ಮಾತ್ರ ಸಮಾನ ಮನಸ್ಕರು ಸೇರಿದ್ರೆ ಅರೆಗೊಂಜಿ 10 ವರ್ಷ ಡಿಗಿನ ಈ ಸಮಯ ಬಾರಿ ಸಂತೋಷ ಆಚರಣೆ ಮಾಡ್ಕೊಂಡು ತೀರ್ಮಾನ ಮಾಡ್ತಾರೆ. ಸಾಮಾಜಿಕವಾದ ಶೈಕ್ಷಣಿಕವಾದ ಧಾರ್ಮಿಕವಾದ ಬಾರಿ ಮಲ್ಲ ಕ್ರಾಂತಿ ಮಾತಿನ ವ್ಯಕ್ತಿತ್ವ ಸುರೇಶ್ ಭಂಡಾರಿ ಕಡಂದಳೆ ಮೇಲ್ ಮಗುಮೊಗ್ಗ ನುಡಿದಂತೆ ನಡೆಯುವವರು ಬಂತಾರೆ ಐತೆ ಮೇಲ್ ಅಗ್ರ ಪಂಕ್ತಿದೆ ಉಲ್ಲೇರ ಬಂದ ಮಸ್ತ್ ಸಂತೋಷ. ಸುರೇಶ್ ಅಣ್ಣನ ರಡ್ಡು ಜೋಕುಲ್ಲ ಅಂಕೇರಿ ಓಲ್ ಸಿಕ್ಕಲ್ಲ ಪೊಪ್ಪಲಲ್ಕನೆ ಪ್ರೀತಿ ಬಾಕದಾಗ್ಲಿ ದಾನೆ ಅಂಕಲ್ ಮತ್ತೆ ಪಾತ್ರೆನು ಅನಗ ಬಕ್ಕ ಸೌರಭ್ ತುಳುನಾಡದ ಸಂಸ್ಕೃತಿನ ಸಂಸ್ಕಾರನು ಸಂಪ್ರದಾಯ ಒರ್ಕೊಂಡು ಬರ್ತೇನ ರೀತಿ ಉಂಟತಿ ಅವು ಅಮೋಘವಾಯಿತು. ಬರೀ ಚಲನಚಿತ್ರ ನಟ ಅದು ಬಾರಿ ಮಲ್ಲ ಪುದರಿತ್ರಲ್ಲ ಬಾರಿ ಆಮೇಲೆ ಲೆಕ್ಕನೆ ಮಗೆ ಬಂದ ಸಮಾಧಾನ ಎಂಕ್ಲೆ ಅತೆ ಸೌರಭ್ ಎಂಕುಲ ಹಾರೈಕೆ ಮಲ್ಪುನಿ ಸುರೇಶ್ ಭಂಡಾರ್ರೆ ಕರ್ನಂಜಿ ಮೂಜರ ದಶಕದ ಬೊಂಬಾಯಿದ ಜೀವನಡು ಏತಿ ಎತ್ತಗೆ ಇರ್ದಿರ ಒಂದು ನಾಗಾಲೋಟದ ಸಾಧನೆ ನನದು ಮುಗಲ ಅಂಚಾರಿಗೆ ಬಾರಿ ಕೊಡುದ ಜೀವನ ಪ್ರಾಪ್ತಿ ಅವಡ ಪಡೆದು ಯಾವ್ದು ಗೆಳೆಯಾದ ಹಾರೈಕೆ ಮಲ್ಪು ಈ ಸಾಧನೆಯನ್ನು ಮಾತ ನಿಖಿಲ್ ಮಾತ ಕರ್ನಾಟಕ ಸರ್ಕಾರದ ಗಮನಗಳನ್ನು ಅಂಚಿನ ಕೊನಪನ ಬೇಲೆ ಮನ್ಪೋಡು ಖಂಡಿತ ಸರ್. ಈ ಸರ್ತಿ ಎಂಕ್ಲೆನ ಮಾತ ಉಡಾಡಿದ್ದೇವೆ ಅವು ರಾಜ್ಯ ಸರ್ಕಾರ ತೀರ್ಮಾನ ಇದ್ದು ಗೊತ್ತು ಎಂಕ್ಲೆ ಗಾರಿಗೆ ಸರಿಯಾದ ಪ್ರಶಸ್ತಿ ಆದ ಮಂಡಳಿ ಅಲಂಕಾರ ಅವಡು ಅವರಿಗೆ ಘನ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಬರುವುದು ಪೂರ ಹಾರೈಕೆ ಉಂಟು ಆಸೆ ಉಂಟು ಪ್ರಯತ್ನ ಉಂಟು ತೂಕ ಬರ್ಪಿ ವರ್ಷ ಆಗದಮ್ಮ ಬರ್ಪಿ ವರ್ಷ ಆಗ ತೂಕ ನಿಖಿಲ್ನ ಆಸೆ ಪ್ರೀತಿಗೆ ಖಂಡಿತವಾದಲ್ಲ ಕರ್ನಾಟಕ ಸರ್ಕಾರ ಬಿಡುದುಪಾಡ ಇರು. ಎಸ್ 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 ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅಶೋಕಣ್ಣ. ಥ್ಯಾಂಕ್ ಯು. ಎಸ್ ಸರ್ ಅಪ್ಪ ಅಮ್ಮನ ಬಾರಿ ಶೋಕದ ಒಂಜಿ ಬಿರಿಸಾಯ ಬೊಕ್ಕ ಆಶೀರ್ವಾದ ಎಡ್ಡೆ ಪಾತೆರ ಇತ್ತಂದ್ರೆ ಇರ್ ಮುಂಬೈಡ್ ಒಂಜಿ ಯಶಸ್ವಿಯಾಯಿನ ಉದ್ಯಮ ವ್ಯವಹಾರ ಕಟ್ಟೋನವಾರು ಬೊಕ್ಕ ಐಡ್ದ ಬೊಕ್ಕ ಭಂಡಾರಿ ಸಮುದಾಯದ ಬಗ್ಗೆ ಇರ್ನ ಚಿಂತನೆ ಭಂಡಾರಿ ಸಮುದಾಯನ ಒಗ್ಗೂಡಿಸವನ ಒಟ್ಟು ಮನ್ಪುನ ನೆತ್ತ ಬಗ್ಗೆ ದಾದ ಮನ್ಪರ ಯಾನು ಭಂಡಾರಿ ಸಮಾಜೋಡು 3 ದಿನ ಒಂದು 25 ವರ್ಷದಂಚಿಲ್ಲ ಕ್ರಿಯಾಶೀಲ ಆದುಲ್ಲ ಅಂಡ್ ಎಲೆ ಎಲೆ ಮರೆ ಕಾಯಿ ಪಡ್ಲೆಕ್ಕ ಅಂದ ಎಂಗ್ಲ ಬ್ಯಾಕ್ ಸ್ಟೇಜ್ ಇಡಿತ್ತೆ 2011 ಮಾತ ಸಮಾಜದ ದುರ್ನೇರು ದುಂಬತ್ತದು ಭಂಡಾರಿ ಮಹಾಮಂಡಲ ಸ್ಥಾಪನೆ ಆವೋಡು ಐಟು ಮಾತ ಸಂಘಟನೆಯನ್ನು ಒಟ್ಟು ಮಲ್ಪೋಡು ಐತೆ ಸ್ಥಾಪಕ ಅಧ್ಯಕ್ಷ ಈರೆ ಆವೋಡು ಪಂದು ಬಾರಿ ಹಠ ಮಲ್ತದು ಕಮ್ಮಿಡ್ಲ ಏನಂದಾಜಿ 1 ವರ್ಷದ ಇದೇರು ಯಾನ ಒಪ್ಪಿದ ಸುರುಟ್ಟು ಅಂಡ್ 1 ವರ್ಷ ಐಕ್ ಎಂಚ ಮಲ್ಪೋಡು ಬಂದೈತೆ ಕಾನೂನು ತಜ್ಞ ಮಾತ ಒಟ್ಟು ಮಲ್ತದು ಕಾರ್ಯಾಧ್ಯಕ್ಷರು ಆವೋಡು ಒಂದು ಪಂಡೇರು ಲಾಸ್ಟ್ಗೆ ಎನ್ನ ಸಮಾಜ ತುಲ್ಲಿ ಖಂಡಿತ ಆವೋಡು ಐಕೆ ಯಾನು ಕಾರ್ಯಾಧ್ಯಕ್ಷ ಆಯ ಭಂಡಾರಿ ಮಹಾಮಂಡಲದ ಸ್ಥಾಪಕ ಅಧ್ಯಕ್ಷ ಅದು ಯಾನು ಕೆಲಸ ಜತ್ತಿನ ಆನೆಯನ್ನು ಒಂದು 2 ವರ್ಷೋಡು ಸಾಧಾರಣ ಕೆಲವು ಮೈಲಿಗಲ್ಲಿ ಭಂಡಾರಿ ಸಮಾಜಗೋಸ್ಕರ ಮಲ್ತೆ 2012 ಒಂಜಿ ಕೇಶಕರ್ತನ ನಿನ್ನೆ ಇಂದು ನಾಳೆ ಪಣದು ಉಡುಪಿಡು ಭಾರಿ ಮಲ್ಲ ಸಮಾವೇಶ ಮಲ್ತೆ ಪನ್ನ ಕೋಡೆ ಎಂಚೆತ್ತು ನಾವು ನಮ್ಮನ ಉದ್ಯಮ ಇನಿ ಎಂಚೊಂಡು ಎಲ್ಲೇ ಒಡೆ ಪೋಪುಂಡು ಅದಾಗನೇ ಎಂಕುಲ್ ಪಣ್ತೆ ಒಂದೇ ಶಿವರಾಮಣ್ಣಿತ್ತೆ ಕಾಲ್ ಮಲ್ತಿನಾರ್ನ
ಆಲ್ಡೆ 24 ಔಟ್ಲೆಟ್ ಉಂಡು ಬೊಂಬೈಡ್ ಶಿವಾಸ್ ಸ್ಟೈಲು ಶಿವಾಸ್ ಹೇರ್ ಸ್ಟೈಲು ಪ್ರೈವೇಟ್ ಲಿಮಿಟೆಡ್ ಅರ್ನ 24 ಔಟ್ಲೆಟ್ ಉಂಡು ಒಂಜಿ ಔಟ್ಲೆಟ್ಲ ಕಮ್ಮಿ ಇಡ್ಲ 2 ಕೋಟಿ ರೂಪಾಯಿ ಅಂಚಿದ್ನ ಆರ್ಲ ಏತ್ ಸರಳ ಸಜ್ಜನಿಗೆ ಆರ್ನ ಪೂರ ಸ್ಟಾಪ್ ಉಡುಪಿಗೆ ಲೆತೊಂಬತ್ತದು ಎಂಕುಲು ಹೇರ್ ಸ್ಟೈಲ್ ಪೂರ ಹೊಸ ವಿನ್ಯಾಸವನ್ನು ಕಲ್ಪಾಯನ ಒಂಜಿ ಇಡೀ ದಿನ ಈರ್ನ ಒಂಜಿ 24 ಉಂದು ಪಾಡ್ದು ಸ್ಟಾಲ್ ಪಾಡ್ದು ಐಟ್ ಒಂಜಿ ಸ್ಪೆಷಲ್ ಪಂಡೆ ಎಂಚಿನ ಸ್ಪೆಷಲ್ ಪಂಡೆ ಹೇರ್ ಸ್ಟೈಲ್ ಪಂಡೆನ ಹೇರ್ಗೆ ಎಂಚಿನ ಕಲರ್ ಪಾಡೋಲಿ ಆಧುನಿಕತೆ ಏತು ಬೈದು ನಾವೇನು ಪೂರ ನಮ್ಮ ಆನೆಯ ತೋಜದ ಬಾರಿ ಒಂಜಿ ಸಾಂಪ್ರದಾಯಿಕವಾದ ಮಂತೊಂತರ ಒಂಜಿ ಕುಲ ಕಸುಬು ಅವು ಹೊಸ ಕಾಲಾಗ ಬಂದಾಗ ಅವು ನಮ್ಮ ಆಧುನಿಕತೆ ಅಂತ ಆಧುನಿಕತೆದ ಸಂದರ್ಭಡ್ ಎಂಚ ಮಾತಾಯ್ತು ಹೊಸ ಹೊಸ ಆಯಾಮ ಉಂಡು ಬಂದ್ಬನೇನು ನಿಕ್ಲ ಸಮುದಾಯದ ಕಲಿಗಂಜಿ ತೊಂಜಪಾದ ಕೊರಿಯಾರು ಅಂಚನೆ ಬೊಕ್ಕ ಇರೇ ಗೊತ್ತುಂಡು ನಮ್ಮ ತುಳುನಾಡು ಉಡುಪಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡು ಎಂಕ್ಲೆ ಬಂಡಾರ್ಲೆಗ್ ಬಂಡ ಮಸ್ತ್ ಗೌರವ ಉಂಡು ಮೂಲ ಏರ್ಲೆ ಎಂಕ್ಲೆನ್ ಹಿಯಾಳಿ ಸೋಪುಜಿ ಅಂಡ್ ಅವೇ ಘಟ್ಟದ ಮಿತ್ತು ಪೋಯರಡ ಬಂಡಾರಿ ಬಂಡ ಭಯಂಕರ ಹೀನ ದೃಷ್ಟಿ ತುಪ್ಪೇರು ಐಕೋಸ್ಕರ ಯಾನ್ ಒಂಜಿ ನಮ್ಮ ತೀರ್ಥಹಳ್ಳಿಡು ಎಂಗ್ಲ ಬಂಡಾರಿ ಸಮಾಜದ ಒಂದು ಒಂಜಿ ಸ್ವಾವಲಂಬಿ ಸಮಾವೇಶ ಮಲ್ತೇನೆ ಎಂಕಲ್ನ ಐಕೆ ಸಾಧಾರಣ ಎನ್ನಂದಜಿ 5,000 ಘಟ್ಟದ ಮಿತ್ರ ಬಂಡರ್ಲು ಸೇರ್ದಿರು 5,000 ಎಂಕುಲು ಒವ್ವೇ ಒಂಜಿ ಪಣಂದೆ ಒವ್ವೇ ಒಂಜಿ ಪೊಲಿಟಿಕಲ್ ಲೀಡರ್ ಲೇದಿಜ ಒಂದು ಹಿಸ್ಟ್ರಿ ಎಂಕಲ್ನ 5,000 ಜನಕುಲು ನಡತ್ತೊಂದು ಸಾಧಾರಣ ಒಂಜಿ 2 ಗಂಟೆ ಎಂಕುಲು ತೀರ್ಥಹಳ್ಳಿ ಪೇಟೆಡ್ ಒಂದು ಮಲ್ತದೆ ನಡಿಗೆ ಮಲ್ತ ಐದು ಪಕ್ಕ ಒಂಜಿ ಹಾಲಿಡ್ ಎಂಕುಲು ಸಮಾವೇಶ ದೆತ್ತ ಸ್ವಾವಲಂಬ ಬಂಡಾರಿ ಸ್ವಾವಲಂಬನ ಸಮಾವೇಶ ಐಕ್ ಅದಗದ ಯಡಿಯೂರಪ್ಪ ಡೆಪ್ಯೂಟಿ ಸಿಎಂ ಆದಿತ್ಯರು ಶಿವಮೊಗ್ಗ ಇತ್ತಿನಾರ ಅರೇಗಿಯರ ತೀರ್ಥಹಳ್ಳಿ ಹಿಡಿದು ಪೊಲಿಟಿಕ್ಸ್ ದಾಖಲು ಫೋನ್ ಮಲ್ತದ್ದು ಆರು ಎಂಕಲಿಗೆ ಬಿನಾ ಲೆಪ್ಪಂದೆ ಆರು ಎಂಕಲ ಸ್ಟೇಜಿಗೆ ಬರ್ತದೆ ಎಂಕಲಿಗೆ ಸ್ಪೀಚ್ ಕೊಡ್ತು ಮುತ್ತೀರು ಒಂದು ಖಂಡಿತ ಎಂಕಲ್ನ ಒಂಜಿ ಬಂಡಾರಿ ಸಮುದಾಯದ ಧ್ವನಿ ಬಕ್ಕ ಶಕ್ತಿ ಜನಶಕ್ತಿ ಐದು ಬಕ್ಕ ಮಣದಾನಿ ಇತ್ತಲ ಎಂಕಲ್ ಆಫೀಸ್ ಉಂಡು ಪೇಪರ್ ಪೂರ ತೀರ್ಥಹಳ್ಳಿ ಏತು ಪೇಪರ್ ಎತ್ತಿನ ಆತು ಪೇಪರ್ ಬೈದಿಂಡು ಬಂಡಾರಿಗಳ ಒಂದು ಸಮಾವೇಶ ಬಕ್ಕ ಸಾರ್ ಅದೇ ಐದು ಬಕ್ಕ ಇನಿಮುಟ್ಟಲಾಗೆ ಬಂಡಾರಿ ಬಣ್ಣ ಬಾರಿ ಮರ್ಯಾದೆ ಉಂಡು ಸಮಾಜನ ಎಂಚ 10 ಜನಕ್ಕೆ ನಡು ತೊಜಿಪಾದ ಕೊರಲಿ ಬಂದ್ಬಿಡ ತೊಜಿಪಾಯರ್ ಒಂಜಿ ಎಲ್ಲಿಯ ಈ ರೆಕಾರ್ಡ್ ಪನ್ಲೆಕ್ಕ ಎಲ್ಲಿ ಮರೆಯ ಕಾಯಿಂದ ಬಂದ ಅಂಚ ಅಕಲಾತಿಗೆ ಒಂಜಿ ಸಮಾಧಾನಡು ಎಲ್ಲೇ ಮಟ್ಟದ ಒಂಜಿ ಕುಲಕಸುಬನೋ ವೃತ್ತಿದ ಸ್ವರೂಪ ಮಂತೊಂತ ನಕಲಿನ ಮಾತ ಅವರ ಸಮಾವೇಶ ಬಂತದ್ದು ಇಡೀ ಊರವ್ರ ಮೇಲೆ ತೊಜಿಪಾದ ಬರ್ಪೆ ಇನ್ನೊಟ್ಟು ಮಟ್ಟಿಗೆ ಸಕಲೇಶ್ಪುರದ ಸದಾಶಿವರ್ ಸಂಪರ್ಕ ಸರ್ ನಮಸ್ಕಾರ. ಹಲೋ ನಮಸ್ತೆ ಸದಾಶಿವಣ್ಣ. ನಮಸ್ಕಾರ. ಸದಾಶಿವ ಭಂಡಾರಿ ಒಂದು ನಮ್ಮ ಕಡಂದಲೆ ಸುರೇಶ್ ಭಂಡಾರ್ಲೆ ಬಗ್ಗೆ ದಾದ ಬಂದ್ಪರ್ ಸರ್ ಸದಾಶಿವಣ್ಣ ಪಣಿಯರ ನಮಕ್ ದಾಲ ಇದ್ದಿ ದಯವಣ್ಣಗ ಇಡೀ ಊರಿಗೆ ಗೊತ್ತಿತ್ತಿನ ವಿಷಯ ದಯವಣ್ಣ ಇಂಕಲ್ನ ಬಂಡಾರಿ ಸಮಾಜಡು ಒಂಜಿ ಮಲ್ಲ ಮನಸ್ಸುದ ಒಂಜಿ ಮಲ್ಲ ವ್ಯಕ್ತಿ ಬಂಡ ಅರುವರಿ ಒಪ್ಪುನು ದಯವಣ್ಣ ಯಾನೆ ಸಕಲೇಶ್ಪುರ ಇತ್ತನಲ್ಲ ಆರು ಬೊಂಬೈ ಇತ್ತನಲ್ಲ ಯಾನಿತ್ತೆ ಇಂಕಲ್ನ ಸಮಾಜದ ಬಂಡಾರಿ ಮಹಾಮಂಡಲದ ಅಧ್ಯಕ್ಷರು ಅಂದ್ರೆ ನಮ್ಮ ಅಧ್ಯಕ್ಷರು ಆಂಡಲ್ಲ ಆಯ್ತಾ ಪೂರ ಮ್ಯಾನೇಜ್ಮೆಂಟ್ ತುಪ್ಪಿನಾರೆ ಆದ ಮಾರ್ಗದರ್ಶನ ಇಡೀ ಬಂಡಾರಿ ಸಮಾಜ ಬಾರಿ ಪೊರ್ಲುಡೆ ನಡತೊಂದು ಪುಗರ್ನ ಪ್ರಶ್ನೆ ಅಲ್ಪ ದಯವಣ್ಣಗ ಒಂಜಿ ಬಜಿ ಪಾಪದಾಗ್ಲಿಲ್ಲ ಬಜಿ ಮಲ್ಲಾಗ್ಲಿಲ್ಲ ಬಾರಿ ಮಲ್ಲಾಗ್ಲಿಲ್ಲ ಪೂರ ಒಂದೇ ರೀತಿ ತುಪ್ಪಿನ ಅಂಚಿದ ಒಂಜಿ ಹೆಂಗನ ಸಮಾಜ ಒಂದೇ ಒಂಜಿ ಜನ ಒಪ್ಪಿಕೊಂಡು ಆರೋಗ್ಯ ಇಂದು ಸದಾಶಿವಣ್ಣ ಇಲ್ಲ ಬಂಡಾರಿ ಮಹಾಮಂಡಲ ಮಂತಿ ಬೊಕ್ಕ ಅವೇ ಸುರೇಶ್ ಅಣ್ಣನ ನೇತೃತ್ವಡ್ ಇಡೀ ಒಂಜಿ ಬಂಡಾರಿ ಸಮುದಾಯ ಸಮಾಜಡ್ ಒಟ್ಟು ಸಮಾಜಡ್ ಒಂಜಿ ಮಲ್ಲ ಒಂಜಿ ಮರ್ಯಾದಿ ಘನತೆ ಬೊಕ್ಕ ಅಕ್ಕಲ್ನ ಅಸ್ತಿತ್ವನ ಮಾತ ಒಂಜಿ ತೋಜಿಪಾದ ಕೊರ್ರೆ ಸಾಧ್ಯ ಅನ್ನೊಂದು ಒಂಜಿ ಅಭಿಪ್ರಾಯ ಉಂಟು ಅತೆ 100% ದಯಮಾಡಿ ಅಸಲು ಉದಾಹರಣೆ ಬಂದ್ಬಿಡಿ ಯಾನು ಸಕಲೇಶ್ಪುರ ಹುಡುಕುನು ಅಂದ್ರೆ ಯಾನೆ ನಮ್ಮ ಸಮಾಜದ ವೈಕಲ ಬರೋದಿತ್ತು ಓಹೋ ಬಾರಿ ಕಮ್ಮಿ ಇತ್ತೆ ಇನ್ನೂರ ಇಪ್ಪಣ್ಣ ಮೇಲು ಬರ್ತದ್ದು ಮಹಾಮಂಡಲ ಮನಸ್ಸಿ ಬೊಕ್ಕ ಏನನ್ನ ಜೊತೆ ಸೇರ್ತಾ ಒಂದು ಹೆಂಗಿತ್ತ ಬಾರಿ ಒಂದು ಇಂಪ್ರೆಷನ್ ಆಗ್ಬೋತಿರ ಇಂಪ್ರೆಷನ್ ಬಂದಾಗ ನಮ್ಮ ವೈಕಲ್ ಬರೋದಿತ್ತು ಆಕ್ಚುಲಿ ಸೌಖ್ಯ ಅಂತ ಫಂಕ್ಷನ್ ಬರೋದು ಯಾರು ಮೂಲೆ ಮೆತ್ತಿದೆ ಘಟದ ಮೆತ್ತಿ ಹೆಚ್ಚಿನ ಜನ ಆಂಡಲ್ ಆರ್ನ ಒಂಜಿ ಕಾರ್ಯ ವೈಕಲ್ ತೋದ್ರು ನಮಕ್ಕಲ್ಲ ಸಾಧಾರಣ ಒಂಜಿ ಮಲ್ಪುಗ ಬಂದ್ಬಿಟ್ಟು ಆರೊಟ್ಟಿಗೆ ಸೇರೊಂದು ಒಂಜಿ
ಕೈ ಸೇರ ಒಂದು ಮಲ್ಪುರ ಒಂಜಿ ಮನಸ್ಸು ಬೈದಿಲ್ಲ ಬಾರಿ ಮಲ ಮನಸ್ಸು ಯಾನವರಿ ಅಷ್ಟು ಬಾರಿ ಇಡೀ ಸಮಾಜದ ಅದ ಬೇರೆ ಅದನ್ನ ಬಾರಿ ಭಂಡಾರಿನ ಉಂದಷ್ಟು ಇವಾಗ 10 ರೂಪಾಯಿ ಸಂಪಾದನೆ ಮಾಡ್ತೇണ്ട ಐಟ್ 400 ರೂಪಾಯಿ ಬಿಡಬೇಕಲ್ಲ ಬಂದಿದ್ದೇವೆ ಈ ಕಾಲೋಡು ಅವರ ಹೆಂಕಮ ಸಮಾಜೋಡು 6 ಲೆಕ್ಕನೆ ಎನ್ನ ಲೆಕ್ಕನೆ ಬಾರಿ ಮಲ್ಲ ಜನಕ್ಕೂ ಸುಮಾರು ಜನರು ಅಪ್ಪಲಂಬರ ಕೆಲವರು ಪುರ ಕೊಡ್ತೇವೆ ಅಣ್ಣ ಮೇರಲ್ ಅಂಚಿ ದಾನ ಧರ್ಮ ಆರೋಗ್ಯ ಭಂಡಾರಕ್ಕೆ ಮಾತಾಡ್ತೆ ವಾವ ಒಂದು ಸಮಾಜ ಉಂಟುಲೆ ಅప్పుడు ಪೂರಾ ಜನ ಎಲ್ಲ ಕೊಡ್ತಿರ್ತಾರೆ ಅವನ್ನ ಹೆಂಗ್ ಓದಾನೆಲ್ಲ ಕೊಂಡು ಹೆಂಗ್ ಯಾನು ಕುಡ್ಲಾಡು ಮಲಮಲ್ಲ ಶೆಟ್ರನಾಕೆಲ್ಲ ಪೂರ ಕೆಲವು ಫಂಕ್ಷನ್ ಹೋಗ್ತಾ ಹೆಂಗ್ ಪೂರ ಮಲಮಲ್ಲಕ್ಕೆಲ್ಲ ಕಾಂಟ್ಯಾಕ್ಟ್ ಉಂಟು ಅದೇ ಕೊಂಡ ಓದ್ಕೊಂಡು ಏನೋ ಪಕ್ಷ ಮತ್ತೆ ಸದಾಶ ಪರ್ಟಿಕ್ಯುಲರ್ ಸುರೇಶ್ ಭಂಡಾರಿ ಅದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ಬಿಡಿ ನಾ ಕೆಬಿನ್ ಕೇಳುಂಡು ಮತ್ತೆ ಆ ಒಂಜಿ ಸಂಘಟನೆ ಮೂಲಕ ಸಕಲೇಶ್ಪುರ ಪುರಸಭಾ ಅಧ್ಯಕ್ಷ ಆದಿತ್ತಿನಾರು ಎಂಗ್ಲ ಸಮಾಜ ಮಸ್ತ್ ಇನ್ನ ಒಂದು ರಾಜಕೀಯ ಮಾತ್ರ ಮಸ್ತ್ ಗುರ್ತೋಡು ಅನುಭವಿಲು ಹಿರಿಯರು ನಮ್ಮ ಸಮಾಜಗಳು ಮಸ್ತ್ ಆರ್ ಪಣಪುಜೇರು ಆರ್ನಲ್ಲ ಮಸ್ತ್ ದೇಣಿಗೆ ಉಂಡು ಒಟ್ಟು ನಿಖಿಲ್ ಮಾತ ಸೇರ್ದು ಈ ಒಂಜಿ ನಿಖಿಲ ಸಮಾಜ ಎನ್ನ ದೇಣಿಗೆ ಬಂಡ ಅವು ಸುರೇಶ್ ಹತ್ರ ಎನ್ನ ದೇಣಿಗೆ ಇಂಪ್ರೆಷನ್ ಆಗ್ತೇವೆ ಆರೊಂಜಿ ಪ್ರೇರಣೆ ಆದುಲ್ಲೇರು 100% ದಯಪಣ್ಣಾಗ ಓಡಿ ಬಿಟ್ಟವಣ್ಣ ಗೋಡಿ ಪಾಪದಾಯಕ ದಾದ ಮಾಡಿ ಕಷ್ಟ ಪಡ್ಡಣ್ಣಾಗ ಅದೇ ಪಾರ್ದು போது ಅಥವಾ ಆ ಊರಿಗೆ ಸೇರಲ್ಲ ಏರಗೊಂಡಿ ಆ ಜವಣೆಯನ್ನ ಕುಡ್ಲಾಡು ಅಗಲೇ ಬಂದ ಅದನ್ನ ಇಲ್ಲ ಹೋಗಿ ದಯಮಾಂತ ಬಲ ಮಾರ ಬಂದು ಪಂಡು ಕರಬಿಡುವರು ಯಾರು ತೂತಿ ನಮ್ದು ಕಣ್ಣಾಗುತ್ತೆ ನಾನು ಪುಗಾರನ ವಿಷಯನೇ ಇತ್ತು ಎಂತೆಲ್ಲ ಸಮಾಜದ ನಿಜವಾದ ಗಮನ ಒಂದೇ ಸಿಂಗಲ್ ವ್ಯಕ್ತಿ ಯಾರು ಇಡೀ ಸಮಾಜ ಎಂಕಲ ಸಮಾಜ ಬಂದಾಗ್ತದೆ ಮಾತಾ ಸಮಾಜ ಉಳ್ಳ ಇದೆಲ್ಲ ಬಾಂಬೆ ಡಾರೆಗೆ ಮಾತಾ ಸಂಘ ಸಂಸ್ಥೆ ಅಭಿನಂದನೆ ಕಾರ್ಯಕ್ರಮ ಮಾಡ್ಕೊಂಡು ಮಾಡಿ ಪಾತ್ರ ಫಿಕ್ಸ್ ಆಗ್ತಂದ್ರೆ ಅವು ಕೂಡ ಆರ್ನ ಒಂಜಿ ಎಟ್ಟೆತನ ಹಾಕು ಮಲ್ಲ ಮನಸ್ಸಿಗೆ ಕುಡ್ಲಾಡು ಕೂಡ ಓಡ್ಕೊಂಡಲ್ಲ ಓಡಿ ಒಂಜಿ ಫಂಕ್ಷನ್ ಕೊಂಡ ಪಲ್ಲೆಕನೆ ಏರ್ಪಟ್ಟು ಫಸ್ಟ್ ಎರಡು ನಿಖಿಲ್ ಸುರೇಶ್ ಭಂಡಾರಿ ಬಂದು ನಮಗೇನಿಲ್ಲ ಬಣ್ಣ ಬಾರಿ ಕಮ್ಮಿ ಅದೇ ಅಂತ ಬರ್ಬಿಡಿ ಪುದಾರ ಸಾವಿರಾರು ಜನ ಏನೋ 10 ಪುದಾರ ಬರ್ಬಿ ಜೊತೆ ಖಂಡಿತ ಖಂಡಿತ ಅಂಚಿತ್ತನ ಒಂಜಿ ಪುದರ್ ಬರೋಡೊಂದು ಪಂಡ ನಿಖಿಲ್ ಸಮುದಾಯದ ಜನಕ್ಕಲು ಅರ್ನ ಪಿರ ಉಂತುದು ಸುರೇಶ್ ಅಣ್ಣ ಎದುರು ಪೋಲೆ ಇಂಕಲ್ ಇರ್ನೊಟ್ಟಿಗೆ ಉಲ್ಲ ಅಂದ್ ಪಂಡದು ನಿಖಿಲ್ ಆ ಮಹಾಮಂಡಲನು ದುಂಬ ಕೊನೆ ನಡೆದಾದ್ರೆ ಅಂಚಿತ್ತನ ಒಂಜಿ ಪುದರ್ ಮಾತ ಬರ್ರೆ ಕಾರಣ ಅಂಡ್ ಅತೆ 100% ಅವು ಮಾತ್ರ ಒಂದು ದೇವಸ್ಥಾನ ಉಂಟು ಆ ದೇವಸ್ಥಾನ ಒಂದು ತುಟ್ಟಿಲೆಕ್ಕ ದುಂಬರಕ್ಕೂ ಹಿರಿಯನಾದ್ರು ಮಾಡ್ತೇವೆ ಅಲ್ಲೆಲ್ಲ ದುರ್ನತ್ತೆ ಮಾತೆಲ್ಲ ಮಲ್ತದೇವೆ ಜೀರ್ಣೋದ್ಧಾರ ಮಾಡ ಅನ್ನ ಇತ್ತೆ ಮೇಲ್ ಮಲ್ದಿನ ಟೈಪ್ ಉಂಡದೆ ಬಾರಿ ಒಂಜಿ ಶೋಕು ಬಾರಿ ಒಂಜಿ ಪೊರ್ಲು ಉಂಡು ಆ ದೇವಸ್ಥಾನ ಬಂದ ಐತೊಂಜಿ ವೈಬ್ರೇಷನ್ ಬೇತೆ ಐತೊಂಜಿ ಕಾರ್ಮಿಕನೇ ಬೇತೆ ఒక ಅಲ್ಪನ ಮಾತ್ರ ಅದೆಲ್ಲ ಒಂಜಿ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಬರ್ತದೆ ನೋಡತ್ತೆ 100% ಸಕ್ಸಸ್ ಆ ಸಕ್ಸಸ್ ಪೂರ ಕಾರಣನೇ ಸುರೇಶ್ ಭಂಡಾರಿ ಅದೇ ಬಾರ್ಕೋರ್ದ ಕಚ್ಚೂರು ನಾಗೇಶ್ವರ ದೇವಸ್ಥಾನದ ಮಾತೆಲ್ಲ ಸೇರಿದು ಎಡ್ಡೆ ಮಂತಾರೆ ಜೀರ್ಣೋದ್ಧಾರ ಮಂತಾರೆ ಮಾತಾ ಭಂಡಾರಿ ಸಮಾಜ ಮಾತ್ರ ಅಷ್ಟೇ ಸರಿ ಬಾರಿ ಮಲ್ಲ ನಾಗಮಂಡಲ ಮಲ್ಪ ಆರೇ ಮಲ್ಪ ಸರಿ ಇರ್ ಮತ್ತ ರಾಜಕೀಯ ಉಪ್ಪನಾರು ಕರ್ನಾಟಕ ಸರ್ಕಾರದ ಗಮನಗಳ ಕೊನಲೆ ಭಂಡಾರ್ಲೆನ ಸುರೇಶ್ ಭಂಡಾರ್ಲೆನ ಸಾಧನೆ ಸೇವೆನು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅಂತೆ ದೇವಸ್ಥಾನದ ವಿಚಾರಕ್ಕೆ ಬರ್ತೀರಿ ಕಚ್ಚೂರು ಬಾರಿ ಪದಾರ್ಥ ಬಾರಿ ಪುರಾತನವಾದ ಬಾರ್ಕೂರು ಪನ್ಪನ ಪುದರೇ ಬಾರಿ ಪುರಾತನ ದೈವ ದೇವರನ ದೇವಸ್ಥಾನದ ನೆಲೆಬೀಡು ಎಂಚ ಮಾತ ಎನ್ನಿಕ್ಲಿ ಮಾತ ಒಟ್ಟು ಎಂಗಲ ದೇವಸ್ಥಾನವು 200 ವರ್ಷದ ಪುರಾಣ ಉಂಡು ಎಂಕಲ್ಡನೆ 800 ವರ್ಷ ದುಂಬುದ ಇತಿಹಾಸ ಉಂಡು ಅಂಚ ಎಂಕಲೆಗ್ ಹೊರ ಬೂರ್ದು ಪತ್ತದು 1989 ಕೂಡ ಅಲ್ತ ಏರ್ ಅರ್ಚಕರು ಉಲ್ಲೇರ ಆರ್ಲೆತ್ತದೊಂದು ನಿಖಿಲ ಭಂಡಾರಿ ಸಮಾಜದ ದೇವಸ್ಥಾನ ನಿಖುಲ್ ಕೈಗೆ ಎತ್ತು ನೋಡ್ಪಣದು ಎಂಕ್ಲೇನು ಲೆತ್ತದು ಎಂಕಲ್ನ ಹಿರಿಯ ಅಕ್ಲೇನು ಪನ್ನ ಉಡುಪಿಡಿ ವಿಶ್ವನಾಥ್ ಭಂಡಾರಿ ಪಣದಿತ್ತೇರೆ ಮೂಲು ಕುಡ್ಲಾಡು ಸಂಜೀವ್ ಭಂಡಾರಿ ಪಣದಿತ್ತೇರೆ ಅಕ್ಲೇನು ಪೂರ ಲೆತ್ತದು ಅಕುಲ್ ದೇವಸ್ಥಾನ ಕೊರಿಯರು ಆ ದೇವಸ್ಥಾನ ಕೊಡ್ತು 1993 ಎಂಕುಲ ಇಂಪ್ರೂವ್ ಮಲ್ತು ವರ ಬ್ರಹ್ಮಕಲಶ ಮಲ್ತ ಐಟ್ ಪಕ್ಕ ಇತ್ತೆ ಪ್ರತಿ 16 ವರ್ಷಗೋರ ಬ್ರಹ್ಮಕಲಶ ಮಲ್ತೊಂದಿಲ್ಲ ಕರೀನ ಆಜು ವರ್ಷ ಹೊರದಿಂಚಿ ಆಯ್ತ ಆಡಳಿತ ಮುಕ್ತೇಸರಿ ಯಾನಾದುಲ್ಲೆ ಯಾನ ಆಯ್ನ ಹಿಡ್ದು ಬೊಕ್ಕ
ರಡ್ಡ್ ನಾಗಮಂಡಲ ಮಲ್ತಾವ್ಲು ಐದು ಬೊಕ್ಕ ರಡ್ಡೇ 4 ಎಕರೆ ಒಂಜಿ ಜಾಗ ಗೆತ್ತೊಂಡ ದೇವಸ್ಥಾನದ ಬರಿತ ಜಾಗನ ಅವನು ಗೆತ್ತೊಂದು ದೇವಸ್ಥಾನದ ಭಂಡಾರಿ ಮಾಮಂಡದ ಬುಧ ರಿಜಿಸ್ಟ್ರೇಷನ್ ಮಲ್ತಿದ್ದ ಪನ್ನ ಎನ್ನೆಲ್ಲ ಕೊಡುಗೆ ಉಂಡು ಎಂಕಲ್ನ ಸಮಾಜದ ಮಾತೆರ್ನೆಲ್ಲ ಕೊಡುಗೆ ಉಂಡು ಸಾಧಾರಣ ಒಂಜಿ ಎಂಕುಲು 5 ಕೋಟಿ ಖರ್ಚು ಮಲ್ತ ಒಟ್ಟು ರಡ್ಡ್ ಮಾಮಂಡಲ ಒಂದು ನಾಗಮಂಡಲ ಬೊಕ್ಕ ಬ್ರಹ್ಮ ಕಲಶ ಆ ಜಾಗಗೆ ಎಂಕುಲು ಕಮ್ಮಿ ಇಲ್ಲ 1.25 ಲೆಕ್ಕ ರಡ್ಡೇ 4 ಎಕರೆ 1,25,000 ಸೆನ್ಸ್ಗೆ ಅಂಚ ರಡ್ಡೇ 4 ಎಕರೆನೆ ಮೂಜರೆ ಕೋಟಿ ರೂಪಾಯಿದ ಜಾಗಗೆ ತೊಂಡ ಸಮಾಜಗೂ ಮಲ್ತ ಅಂಚ ಪೂರ ಎಡ್ಡೆ ಅಚೀವ್ಮೆಂಟ್ ಮಲ್ತ ಸಮಾಜದಕ್ಕೆ ಮಾತ ಇರ್ನ ಬೆಂಬಲ ಗುಂತಿ ಖಂಡಿತ ಮಾತು ಇಡೀ ಸಮಾಜ ಪಣ್ಪೆರತೆ ಬೀಡಿ ಕಟ್ಟನಕಲ್ಲ ಸೂಪು ದಾಡಿ ಇಟ್ಟಿದ್ದು 100 ರೂಪಾಯಿ ದೀದಿಲ್ಲ ಕೊಡ್ತೇರೆ ಎಂಕ್ಲೆಗ್ ಪನ್ನ ನಮ್ಮ ಸಮಾಜಗೂ ಪಾತಿರ ಉಂಟು ದೈವಸ್ಥಾನ ಅನಗ ಮಾತ ಸಮುದಾಯದ ಸಮಾಜದ ಏನ ಎಲ್ಲೆ ಪುಂಡಿ ಪಣವಾನ್ಲ ಬರೋಡು ನಮ್ಮ ಈ ನಿಕ್ಕಲ ಏರೆಲ್ಲ ಬಿಡ್ದು ಪನ್ನ ನಮ್ಮ ನಂಗೆ ಸಮಾಜದ ಕಟ್ಟ ಕಡೆ ಜನಲ್ಲ ನಂಗೆ ಬೋಡು ಹಾಗೆ ಎಂಚಿನ ಲಾಂಡಲ್ಲ ನಮ್ಮ ಪಾರ್ಬೋಪ್ಪ ಮಸ್ತ್ ಜನಕ್ಕೂ ಯಾನ್ ಕಡಂದಲೆ ಸುರೇಶ್ ಭಂಡಾರಿ ಫ್ಯಾಮಿಲಿ ಚಾರಿಟೇಬಲ್ ಟ್ರಸ್ಟ್ ಪಣದು ಒಂದು 5 ವರ್ಷ ತುಂಬ ಸ್ಟಾರ್ಟ್ ಮಲ್ತದೆ ಐಟ್ ಸಾಧಾರಣ ಏನು ವರ್ಷಗೂ ಬೊಂಬಾಯ್ದ ಒಂಜಿ ದಾಲೇಜ್ ಇಡಲ ಒಂಜಿ ಬೊಂಬಾಯ್ಡ್ ಹೈಯೆಸ್ಟ್ ಕಲ್ಪನಕ್ಲೆ ಹೆಚ್ಚು ಪಣ್ಣ ಒಂಜಿ ಬೊಂಬಾಯ್ಡ್ ದಾಲೇಜ್ ಇಡಲ ಏನೋ ಒಂಜಿ 10 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಕೊಡ್ಪೆ ಪ್ರತಿ ವರ್ಷ ಐಟ್ ಎಡ್ಡೆ ಒಂದು ಮಲ್ತೀನಿ ಐಟ್ ಪಕ್ಕ ಕಮ್ಮಿ ಇಡ್ಲ ಒಂಜಿ ಸಾಧಾರಣ ವರ್ಷಕ್ಕೆ ಒಂಜಿ ದೇವರ ದೇಟ ಆರು ಮಲ್ಪವನು ಒಂಜಿ 10-20 ಮದ್ಮ್ಯಾಂಡಲ ಮಲ್ಪುವೇನು ಆ ಟ್ರಸ್ಟ್ ಮುಖಾಂತರ ಐದು ಪಕ್ಕ ಕೆಲಸ ಆಸ್ಪತ್ರೆ ಇಡ್ತೀನಿ ಅಕ್ಲಿಗೆ ಎನ್ನೊಟ್ಟು ಬೇಲೆ ಮಲ್ಪನ ಅಂಚಿನ ಜೋಕಲ್ನ ಪೂರ ಹೆಚ್ಚಿನ ಅಂಶ ಐತೆ ಪಾಟೀಲ್ ಬಣ್ಣ ಆಗ ಮಾತು ಫೀಸ್ ಯಾನೇ ಕಟ್ಟು ಅವು ಅಲ್ತೆ ಪೂಡು ಅಕ್ಲೇನ ಸಂಬಳ ಪೋರ ಹೆಚ್ಚಿ ಪೀಸ್ ಪೂರ ನಮ್ಮನೆ ಕಟ್ಟೋಡು ದೇವನ ಅಕ್ಲೆ ಬಂಗಾರ ಅದ್ಭುತ ನಮ್ಮ ಸಮಾಜ ತೂಪ ಸುಮಾರು ಜನ ಮಲ್ಲ ಜನಕ್ಕೆ ಉಪ್ಪಿರು ಸುಮಾರು ಜನ ಮಲ್ಲ ವ್ಯವಹಾರದಕ್ಲು ಉಪ್ಪಿರು ಅಂಡ ಈತೊಂಜಿ ಮಲ್ಲ ಮನಸ್ಸದಕ್ಲು ಎನ್ನೊಟ್ಟಿಗೆ ಬೆನ್ಪನ ಚಿತ್ತನ ಇನ್ನ ಸಿಬ್ಬಂದಿಲ್ನ ಮಾತಕ್ಲಿನ ಜೋಕಲ್ನ ಸುಖ ಕಷ್ಟಲ್ನ ಯಾನೇ ತೂವನು ಎಂದು ಮನ್ಪುನ ಅಂಚನೆ ಬೊಕ್ಕ ಇರ್ನ ಬೊಂಬಾಯ್ಡ್ 22 ಜಾತೀಯ ಸಂಘ ಸಂಸ್ಥೆ ಉಂಡು ಸಾಧಾರಣ ಒಂದು 200 ದೇವಸ್ಥಾನ ಉಂಡು 200 ಮಂದಿರಲು ಉಂಡು ಭಜನಾ ಮಂದಿರಲು ಉಂಡು ಪೂರ ಎನ್ನಂದಾಜಿ ಒಂಜಿ ಆಡು ಮಿಟ್ಟದ ಸೊಪ್ಪಿಲ್ಲ ಸುರೇಶ್ ಭಂಡಾರಿ ಹೋಗದ ಸಂಘ ಸಂಸ್ಥೆಗಳಿಲ್ಲ ಅಂದು ಬೊಂಬಾಯ್ಡ್ ಪನ್ಪೇರ್ ಆತ ನಮ್ಮ ಒಂದು ಮಲ್ಪ ಬೊಂಬಾಯ್ಡ್ ಒಂಜಿ ವಿಶ್ವಾಸ ಬೊಂಬಾಯ್ಡ್ ಒಂಜಿ 52 ವರ್ಷ ಏನ ಗೀತಾಂಬಿಕಾ ದೇವಸ್ಥಾನ ನಮ್ಮ ತುಳುವೇರೆ ಮಲ್ದಿನ ಇತ್ತೇನೊಂಜಿ 5 ವರ್ಷದ ಐತ ಅಧ್ಯಕ್ಷ ಆದುಲ್ಲೆ ಅಂಚನೆ ಕನ್ನಡ ಸಂಘ ಸ್ವಲ್ಪ ಕನ್ನಡ ಶಾಲೆ ಎತ್ತಿನ ಪ್ರತಿ ಆ ಟೈಮ್ ಒಂಜಿ 25-30 ವರ್ಷದ 480 ಸ್ಟೂಡೆಂಟ್ ಇತ್ತು ನೈಟ್ ಇತ್ತು ಅಂತ ಕಮ್ಮಿ ಆದ್ಮೇಲೆ 80-90 ಕನ್ನಡನೇ ಕಲ್ಪನೆ ಆ ಶಾಲೆದಲ್ಲ ಅಧ್ಯಕ್ಷ ಆದಿಲ್ಲ ಯಾನ ಅಂಚ ಆಯ್ತು ನಡುಟ್ಟೆ ಈಗ ಮರೆತು ಬೋಣ ಅಂದ್ ಈ ನಮ್ಮ ತುಳುನಾಡು ಹಿಡಿದು ತುಳುಪುನಂಚಿತ್ತನ ಮಾತ ಯಕ್ಷಗಾನದಕ್ಕಲು ನಾಟಕದಕ್ಕಲು ಅಕಲೆಗೊಂಜಿ ಅಲ್ಪ ವೇದಿಕೆ ಒದಗಿಸಾದು ಅಕಲೆಗೊಂಜಿ ಶೋಕದೊಂಜಿ ಶೋಕರ ವ್ಯವಸ್ಥೆ ಬಂತದ್ದು ಆ ಕಾಲಿ ಶೋ ಮಾತ್ರ ಇತ್ತು ಬೊಕ್ಕ ಅಕಲೆಗೊಂಜಿ ಎಡ್ಡ ರೀತಿಯ ಪುರಸ್ಕಾರ ಗೌರವ ಎನ್ನ ಊರುದ ವೈದ್ಯರು ಕಲಾವಿದರಿಂದ ನಮ್ಮಡೆ ಪ್ರತಿ ಒಂದು ಏತ್ ಮೇಳ ಆಟದ ಬರ್ಪುಣ ಅವು ಎನ್ನ ಆಫೀಸ್ ಬರಂದೆಜ್ಜಿ ಏತ್ ನಾಟಕ ಕಂಪನಿ ಬರ್ಪೇರ ಅವು ನಮ್ಮಡ ಅಲ್ತ ಸಂಚಾಲಕರ್ಲ ಅದು ಪಡು ಸುರೇಶ್ ಅಣ್ಣನ ಆಫೀಸ್ ಬರ್ತದೆ ಸುರೇಶ್ ಅಣ್ಣ ಇಂಚಿದ್ನಿಂದ ಒಂಜಿ ಪ್ರೋಗ್ರಾಮ್ ವಯಸ್ಸು ನೋಡು ಖಂಡಿತ ನಮ್ಮ ದೇಹಪನ್ನಾಗ ನಮ್ಮ ಆ ಕಲೆಕು ಕೊರ್ಪಿನ ಕಲೆ ನಿಜವಾದಲ ಒಂಜಿ ಕಲೆ ಪನ್ಪಿನ ಅವು ದೇವರಿಗೆ ಸಂಬಂಧಪಟ್ಟಿನ ನಮ್ಮ ಸರಸ್ವತಿ ಪನ್ಪ ಶಾರದೆ ಪನ್ಪ ಇಂದು ಪಂಡ ಈ ತುಳುನಾಡದಲ್ಲ ಅದೇ ಪಂಡ ಮಾತ ಕಲಾಕಾರನಕ್ಲಿ ಅವು ಯಕ್ಷಗಾನಪ್ಪು ನಾಟಕಪ್ಪು ಸಂಗೀತಪ್ಪು ಭರತನಾಟ್ಯಪ್ಪು ಇಂಚ ಮಾತ ಅಕ್ಕಲು ಯಾಪಲ್ಲ ಪಾತಿರ ಪನ್ರೆ ಉಂಟು ಎಂಕಲಿನ ಬುಲೆಪಾಯಿನಕ್ಕಲು ಬೊಂಬಾಯಿದಕ್ಕಲು ಎಂಕಲು ವರ್ಷಡೊಂಜಿ 2 ಸರ್ತಿ ಆಣ್ಲೊಂಜಿ ಕಾರ್ಯಕ್ರಮ ಅಲ್ಲಿತ್ತದು ತೇವನ ವರ್ಷೋಬತ್ತು ಒಂಜಿ ತಿಂಗೋಲ್ಲ ಅಕಲ್ ಬೊಂಬಾಯ್ಡ್ ಬತ್ತು ಕಾರ್ಯಕ್ರಮ ಕೊರ್ದು ಪೋಯರಡ ಎನ್ನಂದ ಆಜಿ ತಿಂಗೋಲ್ದ ಬಂಗ ಆಕಲ್ನ ಒರುಡು ಎಂಕಲೆಗ್ ಮಲ್ಲ ಮಟ್ಟಡ್ ಅಂಚನ ಎಂಕಲ ತಾಂಗೊಂಡ್ ರಾಯ್ಜಿಂದ ಅಂಡ್ಲ ಎಂಕಲೆಗ್ ಬಾಂಬೆ ದಕ್ಕಲು ಬೊಂಬಾಯಿ ದಕ್ಕಲೆ ಎಂಜಿ ಬೆರಿ ಸಾಯ ಎಂಚಾಯಿನದಾದ್ರೆ ಎಂಕಲ ನಾಟಕ ತಂಡನ ಸಂಗೀತನ ಜನ ನೃತ್ಯ ತಂಡನ ಮಾತ ಒಂಜಿ ಯಶಸ್ವಿ ನಡತೊಂದು ಪೋವಂದುಂಟು ಅಂತ ಬೊಕ್ಕ ಇರ್ನ ತುಳುತ ಮೊಕ್ಕೆ ತುಳುತ ಪ್ರೀತಿ ಖಂಡಿತ ತುಳುತ ತುಳುತ ಮೊಕ್ಕೆ ಆದ್ರೆ ಒಂದು ತುಳು ಸಿನಿಮಾದೇ ಇದೆ ಅಂಬರ್ ಕ್ಯಾಟರರ್ಸ್ ನನ್ನೆಲ್ಲ ಸಿನಿಮಾ ದಿಪ್ಪನದಲ್ಲ ಪ್ಲಾನ್ ಉಂಟಾ ತುಳು ತಟ್ಟು ಅಂತ ಇಜ್ಜಿ ಇಂಚೇನೆ ಪಕ್ಕ ಕನ್ನಡ ಒಂಜಿ ಮಗೆ ಮಲ್ತೊಂದುಲ್ಲಿ ತೂಕ ಅಂದ್ ತುಳು ತೂಕ ಸಂದರ್ಭ ಒತ್ತಡ ದಾವನ ನಮ್ಮ ಭಾಷೆ ತುಳಿಯವು ನಮ್ಮ ಮಾತೃ ಭಾಷೆ ಅವು ನಂಗೆ ಮುಖ್ಯ
ಮಾತೃಭಾಷೆನು ಪಿದೈ ಊರುಡು ಒರಿಪಾಯನಕಲೆ ನಮ್ಮ ಅಂಚನ ಬೊಂಬೈ ಇಡ್ಬೋದು ಇಂಜಿನ ದುಬೈ ಇಡ್ಬೋದು ಪುನಃ ತುಳುವೇರು ನಿಕ್ಲ ಮಾತ ನಿಕ್ಲ ಕಾರ್ಯಕ್ರಮ ಲೇಸು ಮಾತ ತುಳುಟೇತ ಮತ್ತೆ ಈರು ಬೊಂಬಾಯಿಗೆ ಬರ್ತನೆ ಎನ್ನಂದಾಜಿ ಯಾನೊಂಜಿ ಒಂದು ಪನ್ಪಿನತ್ತು ಊರ್ದಾಕ್ಲೆ ದೂರ್ನತ್ತು ಬೊಂಬಾಯಿಡ್ ಮಾತಾಡ್ನತ್ತು ತುಳು ಎಂಕೆನ್ನು ಊರುಡ್ಲ ಮಾತಾಡ ಖಂಡಿತ 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 ಸುರೇಶಣ್ಣ ಅವು ಎಂಕಲ್ ಬೊಂಬೈ ದಾಕಲ್ನ ತುಳುತ ಮೋಕೆ ಉಂಡತ್ತೆ ಅವು ನೂದೆಕ್ ನೂದು ನಿಜ ಅಕಲ್ ಇಂಗ್ಲಿಷ್ ಮೀಡಿಯಂ ಜೋಕ್ಲೇನ್ ಕಲ್ಪಾಂಡಲ್ಲ ನಮ್ಮ ಸುಮಾರು ಜನ ಪಾತಿರ್ನಕ್ಕೆ ಏನುವ ಆಂಡ ಇಲ್ಲದ ಉಲೈಡ್ ತುಳು ಪಾತಿರಿ ಜೋಕ್ಲೇನ್ ಆತ ಮೋಕೆ ಡೆಂಕಲ್ ಅಪ್ಪೆ ಭಾಷೆ ಬೊಕ ತುಳು ಕಿತ್ತಿನ ಸಂಸ್ಕೃತಿ ಸಂಸ್ಕಾರ ಉಂಡತೆ ಎನ್ನಂದ ಯಾನ್ಲ ಮಾತ ದುಬೈ ಕೆಲವು ಸರಿ ಪೋತೆ ಪೂರ ವರ್ಲ್ಡ್ ರೂಡ್ ಮಲ್ದೆ ವಾ ಭಾಷೆಗಳ ಆ ಸಂಸ್ಕೃತಿ ಇಜ್ಜಿ ಬಗ್ಗುದೊಂಜಿ ನಡಪುನ ಇತ್ತನ್ನ ನಾವು ತುಳುವೆರೆಗೆ ಮಾತ್ರ ತಗ್ಗ ಬಗ್ಗದ ವಿನಯವಂತಿಕೆಡು ತುಳುವೆರೆಗೆ ಮಾತ್ರ ನಮ್ಮ ದೇವರೆಲ್ಲ ಐನೇ ಪನ್ಪುಂಡು ತಗ್ಗ ಬಗ್ಗದ ನಡಪಲ ನೀನು ಜ್ಞಾನ ಕಾಪುವೆ ಬೆಳಗಾದ ಕೊರ್ಪೆ ಅಂದು ಖಂಡಿತ ಖಂಡಿತ ಬಂದುಲೆ ಎಂಕಲು ಸುರೇಶ್ ಭಂಡಾರ್ಲೆನ ಕಡಂದಲೆ ಸುರೇಶ್ ಭಂಡಾರ್ಲೆನ ಅರ್ನ ಬದುಕು ಅರ್ನ ಪಯಣ ಅರ್ನ ಸಾಹಸ ಅರ್ನ ಒಂಜಿ ಉದಾರತೆ ಬೊಕ್ಕ ಸೇವೆ ಅಂದಿತ್ತ ಬಗ್ಗೆ ಮತ್ತು ಭಾರಿ ಪುನಡೆ ಪಾತಿರ್ಯ ಅಂಚನೆ ದಿಂಜ ಜನ ಅರೇನು ತೂಯಿನಕ್ಕಲು ಅರನೊಟ್ಟಿಗೆ ಇತ್ತನಕ್ಕಲು ಈ ಒಂಜಿ ಪೊರ್ತರು ಪಾತಿರೀರು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಅನೇಕ ಮಂದಿ ಕಡಂದಲೆ ಸುರೇಶ್ ಭಂಡಾರಿಯವರ ಸೇವೆಯನ್ನು ಮತ್ತು ಅವರ ಅನನ್ಯವಾದಂಥ ಸಾಧನೆಯನ್ನು ನಮ್ಮ ಜೊತೆಗೆ ಹಂಚಿಕೊಂಡರು ಮತ್ತು ಎಲ್ಲರೂ ಹೇಳಿದಂಥ ಒಂದೇ ಮಾತು ಒಂದು ಅಂತ ಅನರ್ಘ್ಯ ರತ್ನ ಮತ್ತೊಂದು ಅವರ ಪ್ರೀತಿ ನಮ್ಮ ಕುಲದೀತಿನ ಪ್ರೀತಿ ಅತ್ತೆ ಸುರೇಶ್ ಭಂಡಾರ್ಲೆ ಖಂಡಿತವಾದಲ್ಲ ಇರ್ನ ಸೇವೆ ನಿಮ್ಮ ಸೇವೆ ಇನ್ನಷ್ಟು ಆ ಭಂಡಾರಿ ಸಮುದಾಯವನ್ನು ನೀವು ಮೇಲೆತ್ತಲಿಕ್ಕೆ ಅಥವಾ ಅವರನ್ನೊಂದು ಅಭಿವೃದ್ಧಿ ಪಥಕ್ಕೆ ಕೊಂಡೋಗಲಿಕ್ಕೆ ಮತ್ತೊಂದು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಭಂಡಾರಿ ಸಮುದಾಯವನ್ನು ಇವತ್ತು ಒಂದು ಗೌರವದಿಂದ ಸ್ವಾಭಿಮಾನದಿಂದ ಕೊಂಡೋಗಲಿಕ್ಕೆ ಏನು ಒಂದು ಮುಂಚೂಣಿಯ ನಾಯಕತ್ವವನ್ನು ನೀವು ವಹಿಸಿದ್ದೀರಿ. ಅದರಲ್ಲಿ ನೀವು ಇನ್ನಷ್ಟು ಯಶಸ್ವಿ ಆಗಬೇಕು. ಜೊತೆಗೆ ಸಮುದಾಯದ ಎಲ್ಲ ಜನರ ಎಲ್ಲ ಸಂಘ ಸಂಸ್ಥೆಗಳ ಎಲ್ಲ ಕಲಾವಿದರುಗಳ ಏನು ಅವರ ಆ ಬದುಕನ್ನು ಅವರ ಏನು ಕಷ್ಟ ಸುಖಕ್ಕೆ ಕೂಡ ಹೆಗಲು ಕೊಡುವಂಥ ನಿಮ್ಮ ಉದಾತ್ತ ಮನಸ್ಸಿದೆ. ಅದು ಇನ್ನಷ್ಟು ಮಂದಿಗೆ ನೀವು ಅದನ್ನು ಏನು ನಿಮ್ಮ ನೆರವು ಆ ಕೈಂಕರ್ಯ ಇರಲಿ ಅಂತ ನಾವೆಲ್ಲ ಬಯಸ್ತೇವೆ. ತುಳುನಾಡಿನವರಾಗಿ ಖಂಡಿತ ಅದು ನನ್ನ ಕರ್ತವ್ಯ ಕೂಡ, ಅದು ನನ್ನ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಖಂಡಿತ ನಿಮ್ಮ ಈ ಸೇವೆಯನ್ನು ಖಂಡಿತ ಕರ್ನಾಟಕ ಸರ್ಕಾರ ಒಂದು ಒಳ್ಳೆಯ ಮೌಲ್ಯದ ರೀತಿಯಲ್ಲಿ ಅದನ್ನು ಗುರುತಿಸುವಂತಾಗಬೇಕಂತ ನಾನು ಈ ಮಾತುಕತೆ ಮೂಲಕ ಬಯಸ್ತೇನೆ. ತುಳುನಾಡಿನ ಕರಾವಳಿಯ ಎಲ್ಲ ಏನು ರಾಜಕಾರಣಿಗಳು ಎಲ್ಲ ಏನು ರಾಜಕೀಯದಲ್ಲಿರುವಂಥ ಹಿರಿಯರು ಇದನ್ನು ಗಮನದಲ್ಲಿ ಇರಿಸಿಕೊಳ್ಳಬೇಕಂತ ನಾನು ಈ ಸಂದರ್ಭದಲ್ಲಿ ಆಶಯ ವ್ಯಕ್ತಪಡಿಸ್ತೇನೆ. ಸಮಸ್ತ ನಮ್ಮ ಕರಾವಳಿಯ ವೀಕ್ಷಕರ ಪರವಾಗಿ ಒಬ್ಬ ಹೊರನಾಡಿನ ಕನ್ನಡಿಗನಾಗಿ, ಒಬ್ಬ ಹೊರನಾಡಿನ ತುಳುವನಾಗಿ ಕಡಂದಲೆ ಸುರೇಶ್ ಭಂಡಾರಿಯವರು ಮಾಡ್ತಾ ಇರುವಂಥ ಸೇವೆ ಅದು ಅತ್ಯಂತ ಅದ್ಭುತವಾದದ್ದು, ಅನನ್ಯವಾದದ್ದು. ಇದು ನನ್ನ ಪ್ರೇಕ್ಷೆಯ ಮಾತಲ್ಲ, ಅವರನ್ನು ಕಂಡಂಥ ನೀವು ಸ್ವತಃ ಅನುಭವಿಸಿದ ಮಾತು. ಇವತ್ತಿನ ಈ ಒಂದು ಏನು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ V4 ವಾಹಿನಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದದಕ್ಕೆ ನಾನು ಸುರೇಶ್ ಭಂಡಾರಿ ಅವರೇ ನಿಮಗೆ ಪ್ರೀತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ತಮಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ದೇವರು ನಮಗೆಲ್ಲರಿಗೂ, ತುಳುನಾಡಿನ ಎಲ್ರಿಗೂ ಒಳ್ಳೆಯದನ್ನು ಆಶಿಸಲಿ, ಎಲ್ಲದನ್ನು ಬಯಸಲಿ ಅಂತೇಳಿ ದೇವರಲ್ಲಿ ಬೇಡ್ತೇನೆ. ನಾನು ಮಾತುಕತೆಯನ್ನು ಸಮಾಪನ ಮಾಡುವಾಗ ಭಂಡಾರಿ ಅವರೇ, ನಿಮಗೆ ನಿಮ್ಮ ಬದುಕಿನಲ್ಲಿ ಯಾರಿಗಾದರೂ ಒಂದಷ್ಟು ಜನರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಇದ್ದರೆ ಖಂಡಿತವಾಗಿ ಈ ವೇದಿಕೆಯ ಮೂಲಕ ನೀವೊಂದು ಧನ್ಯವಾದವನ್ನು ಹೇಳಬಹುದು. ನಾನು ಹೇಳುವುದಾದ್ರೆ ನನ್ನ ಹೆಂಡತಿಗೆ ಮೊದಲಾಗಿ, ಯಾಕಂತ ಹೇಳಿದ್ರೆ ಇದು ಹೇಳ್ತಾರೆ ಎಲ್ಲರೂ ಹೆಂಡತಿಗೆ ಒಂದು ನೆನಪಿಡುವ, ಹಾಗಲ್ಲ. ಶೋಭಾ ಹೆಂಡತಿ, ಅವಳು ಇಷ್ಟರ ತನಕ ಇದು ನಾನು ಎತ್ತಿ ಹೇಳುವಂತ ಮಾತು, ಯಾರಿಗೆ ಏನು ಕೊಟ್ಟಿರಿ, ಯಾಕೆ ಕೊಟ್ಟಿರಿ ಅಂತ ಇಷ್ಟರ ತನಕ ಕೇಳಲಿಲ್ಲ ನನ್ನ ಹೆಂಡತಿ. ಇದು ನಾನು ಹೇಳುದು. ಅವಳಿಗೆ ಏನು ಬೇಕು ಅದನ್ನು ತಂದು ಕೊಡಿದ್ರೆ ಬಹಳ ನೆಮ್ಮದಿ ಅವಳಿಗೆ. ನೀವು ಏನು ಬೇಕಾದರೂ ಮಾಡಿ, ನೀವು ಗಳಿಸಿದಲ್ಲಿ. ಈಗ ನನ್ನ ತಂದೆ ತಾಯಿ ಅವರಿಗೆಲ್ಲ ಈಗ ಇಬ್ಬರು ಇಲ್ಲ, ಮತ್ತು ನನ್ನ ಅಕ್ಕ ತಂಗಿ, ನನ್ನ ಕುಟುಂಬ ಸಂಸಾರ, ನನ್ನ ಅಳಿಯ ಗಿಳಿಯ ಸೊಸೆ ಎಲ್ಲ ನಾನೇ ಮದುವೆ. ಅದನ್ನು ನಾನು ಹೇಳುವುದಲ್ಲ, ನಾನು ಅದು ಈ ಮಾತನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನನ್ನ ಹೆಂಡತಿ ಅದಕ್ಕೆ ಪೂರಕವಾಗಿ ನೀವು ಮಾಡಿ ದಯ ಮಲ್ಪುಜಾರ, ಊರು ಮಲ್ಪಾರ, ಇಲ್ಲಡೇರೆ ಮಲ್ಪಾರ ಅನ್ನುವಂಥ ಮಾತು ಅವಳು ಯಾವಾಗಲೂ ಹೇಳ್ತಾಳೆ. ಯಾವಾಗಲೂ ಒಂದು ಒಳ್ಳೆಯ ತಾಯಿ, ಹೃದಯ ವಿಶಾಲ್ಯ ತೀರುವಂತ ಒಂದು ತಾಯಿ ಯಾವಾಗಲೂ ಹೇಳುದು ಅವಳು ಇದೇ ಮಾತು, ಊರು ಮಲ್ಪಾರ, ಇಲ್ಲಡೆ ಮಲ್ಪಿ.
ಖಂಡಿತ ಇರ್ನ ಅಕ್ಕತ್ತ, ಇರ್ನ ಮೆಗ್ದೆತ್ತ, ಇರ್ನ ಅರ್ವದೆತ್ತ, ಇರ್ನ ತಮ್ಮಲೆತ್ತ, ಈ ಮಾತು ಅವಳಿಂದ ಯಾವಾಗಲೂ ಬರ್ತದೆ. ಖಂಡಿತ ಶೋಭಕ್ಕ, ನಿಮ್ಮ ಈ ರೀತಿಯ ಒಂದು ಆಶಯ ಸದಾ ಮುಂದುವರಿಲಿ. ಮಗ ಕೂಡ ಪಿಕ್ಚರ್ ನಲ್ಲಿ ಆಕ್ಟ್ ಮಾಡಿ ಬಹಳ ಒಳ್ಳೆಯದಲ್ಲಿ ಇದ್ದಾನೆ. ಹೆಣ್ಣು ಮದುವೆ ಮಾಡಿದ್ದೇನೆ, ಬೇಗ ಒಂದು ಮಗು ಆಗಿದೆ. ಅದು ಯಾಕಂದ್ರೆ ತುಳುನ ನಮ್ಗೆ ಬಹಳ ಪುಲ್ಲಿ ಅಂದ್ರೆ ಇಷ್ಟ. ಹಾಗೆ ಮತ್ತೆ ಮಗಳು US ನಲ್ಲಿ ಓದ್ತಾ ಇದ್ದಾಳೆ. ಎಸ್, ಅವರೆಲ್ಲರಿಗೂ ನೀವು ಪ್ರೀತಿಯಿಂದ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಿಮ್ಮ ತಂದೆ ತಾಯಿಯನ್ನು ಕೂಡ ನೆನಪಿಸಿಕೊಂಡು. ಎಸ್ ವೀಕ್ಷಕರೇ, ನಾನು ಈ ಒಂದು ಮಾತುಕತೆಯನ್ನು ಈ ಒಂದು ಸಂದರ್ಭದಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಕಡಂದಲೆ ಸುರೇಶ್ ಭಂಡಾರಿ ಅವರ ಬದುಕು ಮತ್ತು ಅವರ ಮುಂದಿನ ಕನಸುಗಳು ಮತ್ತು ಅವರ ಆಶಯ ಸದಾಶಯಗಳು ಎಲ್ಲವೂ ಕೂಡ ಈಡೇರುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ನಾನು V4 ವಾಹಿನಿ ಕಡೆಯಿಂದ ಮತ್ತು ಸಮಸ್ತ ವೀಕ್ಷಕರ, ತುಳುವರ, ಕನ್ನಡಿಗರ ಪರವಾಗಿ ಪ್ರೀತಿಯಿಂದ ಧನ್ಯವಾದ ಸಮರ್ಪಣೆ ಮಾಡ್ತೇನೆ. ಖಂಡಿತ ಕೃತಜ್ಞತೆಗಳು. ಸಮಸ್ತ ವೀಕ್ಷಕರಿಗೆ ಕೂಡ ಕೃತಜ್ಞತೆಗಳು. ತುಳುನಾಡಿನ ಪ್ರೀತಿ ಬಾಂಧವ್ಯ ನಮ್ಮೆಲ್ಲರಲ್ಲಿ ಹೀಗೆ ಇರಲಿ ಅಂತೇಳಿ ಆಶಿಸ್ತೇನೆ. ಎಸ್, ಥ್ಯಾಂಕ್ ಯು. ಸಮಾಜಮುಖಿ ಮಾತುಕತೆಯಲ್ಲಿ ಸಮಾಪನ ಮಾಡ್ತೇನೆ. ಧನ್ಯವಾದಗಳು.